ಇತ್ತು ನಿನ್ನೆ. ಜ್ಞಾಪಕ ಇಲ್ಲ ಮಾತಾಡಿ. ನನಗೂ ಅಟೆನ್ಷನ್ ಕೊಡ್ಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಅದೇ ಅವರು ಒಂದು 6 ದಿವಸ ಆದ್ರೂ ಬರ್ಲಿಲ್ಲ ಅಂತ ಅಷ್ಟು ನಾನು ಕೇಳಿಸ್ಕೊಂಡೆ ಮಾತಾಜಿ. 6 ದಿವಸ ಆದ್ರೂ ಅವರು ತಮಾಲ್ ವಾಪಸ್ ಕೃಷ್ಣ ಮಹಾರಾಜ್ ಅವರೆಲ್ಲ ಹೋಗಿರೋರು ವಾಪಸ್ ಬರ್ಲಿಲ್ಲ ಅಂತ ಅಷ್ಟು ಓದಿದ್ದಾರೆ. ಅದು ಗೊತ್ತಿದೆ ನಿಮ್ಗೆ. ಹೌದಾ? ಮಾತಾಜಿ ನಂಬರ್ 6. 6 6. ಓಕೆ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕೊಲೈ ಮಂಗಳೂರು ಅವರು ಆಯೋಜಿಸಿರುವ ಶ್ರೀ ಪ್ರಭುಪಾದರ ಲೀಲಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿಯವರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರೀಲ ಪ್ರಭುಪಾದರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಲತಾ ಮಾತಾಜಿಯವರು ಇವತ್ತೊಂದಿನ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಹರೇ ಕೃಷ್ಣ. ಈ ಮಾಯಾಪುರದಲ್ಲಿ ನಡೆಯಲಿದ್ದ ಇಸ್ಕಾನ್ನ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಅಲ್ಲಿಂದ ಓದ್ಬೇಕು ಅನ್ಸುತ್ತೆ ಅಲ್ವಾ? ಲಕ್ಷ್ಮೀ ಪ್ರಿಯ ಮಾತಾಜಿ ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ಮಾಯಾಪುರ, ಲಂಡನ್, ಆಗಸ್ಟ್ 1971. ಮಾಯಾಪುರದಲ್ಲಿ ನಡೆಯಲಿದ್ದ ಇಸ್ಕಾನ್ನ ಶಂಕುಸ್ಥಾಪನೆಯ ಸಮಾರಂಭದಲ್ಲಿ ಭಾಗವಹಿಸುವಂತೆ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರನ್ನು ಕೋರಲು ಪ್ರಭುಪಾದರು ಇಂಗ್ಲೆಂಡಿನಲ್ಲಿದ್ದ ಭಾರತದ ಹೈಕಮಿಷನರ್ ಅವರಿಗೆ ಹೇಳಿದ್ದರು. ತಮ್ಮ ಎಲ್ಲ BBC ಕಾರ್ಯದರ್ಶಿಗಳು ಸಹ ಈ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕೆಂದು ಈಗಾಗಲೇ ಅವರು ಆದೇಶ ನೀಡಿದ್ದರು. ಕಲ್ಕತ್ತಾದ ಅನೇಕ ಪ್ರತಿಷ್ಠಿತ ನಾಗರಿಕರನ್ನು ಆಹ್ವಾನಿಸಲು ತಮ್ಮ ಭಕ್ತರಿಗೆ ಅವರು ಸೂಚಿಸಿದ್ದರು. ಭಾರತದಲ್ಲಿದ್ದ ಭಕ್ತರಿಗೆ ಅವರು ಪತ್ರಗಳನ್ನು ಬರೆದು ಶ್ರೀಮತಿ ಇಂದಿರಾ ಗಾಂಧಿಯವರು ಬರಲು ಸಾಧ್ಯವಿಲ್ಲದಿದ್ದಲ್ಲಿ ಕಡೆ ಪಕ್ಷ ಬಂಗಾಳದ ರಾಜ್ಯಪಾಲರಾದ ಶ್ರೀ SS ಧಾವನ್ ಅವರನ್ನಾದರೂ ಒಪ್ಪಿಸಬೇಕೆಂದು ಹೇಳಿದ್ದರು. ಈ ನಡುವೆ ಪ್ರಭುಪಾದರು ವಾಸ್ತುಶಿಲ್ಪ ಮತ್ತು ವಿನ್ಯಾಸಗಳಲ್ಲಿ ಅನುಭವಶಾಲಿಗಳಾಗಿದ್ದ ತಮ್ಮ ಹಲವು ಶಿಷ್ಯರನ್ನು ಲಂಡನ್ನಿನಲ್ಲಿ ಭೇಟಿಯಾದರು. ಮಾಯಾಪುರದ ಬೃಹತ್ ಯೋಜನೆಗಳಿಗೆ ಅವರು ನಕ್ಷೆಗಳನ್ನು ಸಿದ್ಧಪಡಿಸಬೇಕೆಂದು ಪ್ರಭುಪಾದರು ಬಯಸಿದರು. ನರನಾರಾಯಣನು ರಥಯಾತ್ರೆಯ ರಥಗಳನ್ನು ನಿರ್ಮಿಸಿದ್ದನು ಮತ್ತು ದೇವಾಲಯದ ಒಳಾಂಗಣಗಳ ವಿನ್ಯಾಸಗಳನ್ನು ರಚಿಸಿದ್ದನು. ರಣಚೋರನು ವಾಸ್ತುಶಿಲ್ಪವನ್ನು ಅಧ್ಯಯನ ಮಾಡಿದ್ದನು ಮತ್ತು ಭವಾನಂದನು ಉದ್ಯೋಗಸ್ಥ ವಿನ್ಯಾಸಕಾರನಾಗಿದ್ದನು. ಆದರೆ ಮಾಯಾಪುರದ ಕಟ್ಟಡಗಳಿಗೆ ನಕ್ಷೆಗಳನ್ನು ಪ್ರಭುಪಾದರು ತಾವೇ ಸ್ವತಃ ರೂಪಿಸಿದರು. ಬಳಿಕ ಅವರು ತಮ್ಮ 3 ಸದಸ್ಯ ಸಮಿತಿಗೆ ರೇಖಾಚಿತ್ರಗಳನ್ನು ಹಾಗೂ ವಾಸ್ತುಶಿಲ್ಪದ ಮಾದರಿಯನ್ನು ಒದಗಿಸಲು ಹೇಳಿದರು. ಅವರು ಕೂಡಲೇ ಧನ ಸಂಗ್ರಹಣೆಗೆ ಹಾಗೂ ಬೃಹತ್ ಯೋಜನೆಗೆ ಭಾರತದಲ್ಲಿ
ಬೆಂಬಲ ಗಳಿಕೆಗೆ ತೊಡಗುವವರಿದ್ದರು. ಪ್ರಭುಪಾದರು ಯೋಜನೆಗಳ ಬಗ್ಗೆ ಕೇಳಿ ತಿಳಿದ ಭಕ್ತರಿಗೆ ಇಸ್ಕಾನ್ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆ ಇದ್ದಾಗಿ ತೋರಿತು. ರಸೇಲ್ ಚೌಕದಲ್ಲಿ ಬೆಳಗಿನ ವಾಯುವಿಹಾರಕ್ಕೆ ಹೋದಾಗ ಪ್ರಭುಪಾದರು ವಿವಿಧ ಕಟ್ಟಡಗಳ ಕಡೆ ಬೆರಳು ಮಾಡಿ ತೋರಿಸಿ ಅವುಗಳ ಎತ್ತರವೆಷ್ಟೆಂದು ಕೇಳುತ್ತಿದ್ದರು. ಕೊನೆಗೆ ಒಂದು ಬೆಳಿಗ್ಗೆ ಅವರು ಮಾಯಾಪುರದ ಮುಖ್ಯ ದೇವಾಲಯವು 300 ಅಡಿಗಳಿಗಿಂತಲೂ ಹೆಚ್ಚು ಎತ್ತರವಿರಬೇಕೆಂದು ಪ್ರಕಟಿಸಿದರು. ಮಾಯಾಪುರದ ಮುಂಗಾರು ಪ್ರವಾಹಗಳು ಮತ್ತು ಮರಳು ನೆಲ ವಿಶಿಷ್ಟ ಕಟ್ಟಡಗಳನ್ನು ಎದುರಾಗಿಸುತ್ತವೆ. ಆದ್ದರಿಂದ ಕಟ್ಟಡವನ್ನು ಒಂದು ರೀತಿಯ ತೇಲುವ ತೆಪ್ಪದಂತಹ ವಿಶೇಷ ನೆಲಗಟ್ಟಿನ ಮೇಲೆ ಕಟ್ಟಬೇಕಾಗುತ್ತೆಂದೆಂದು ಅವರು ಹೇಳಿದರು. ಮುಂದೆ ಒಬ್ಬ ಸಿವಿಲ್ ಇಂಜಿನಿಯರ್ ಇದನ್ನು ದೃಢೀಕರಿಸಿದನು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ನಾಗವೇಣಿ ಮಾತಾಜಿ ಕೇಳ್ದೆ ಪೇಜ್ ನಂಬರ್ 4 ಅಂತ ಹೇಳೋದು ಮಾತಾಜಿ. 4 6 4 ಇಂದ ಹಾಕಿದಾರೆ ಮೆಸೇಜ್. ಹೌದಾ? ಓಕೆ, ಕಾಂತಾಮಣಿ ಮಾತಾಜಿ 4 ಇಂದ ಓದ್ತೀರಾ ಪ್ಲೀಸ್? ಸಾರಿ, ಇದೇನೋ ಕನ್ಫ್ಯೂಷನ್. ಕಾಂತಾಮಣಿ ಮಾತಾಜಿ ಓದ್ತೀರಾ? ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ, ಓದಿ. ಭಕ್ತಿ ಸಿದ್ಧಾಂತ ಸರಸ್ವತಿಯವರು ತಮ್ಮ ತಂದೆಯೂ ಗುರುಗಳು ಆದ ಭಕ್ತಿ ವಿನೋದ ಠಾಕೂರರ ಆಸೆಗಳನ್ನು ಈಡೇರಿಸಲು ಹಾಗೂ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಮತ್ತು ನವದ್ವೀಪದ ಧಾಮದ ಮಹಿಮೆಗಳನ್ನು ಹರಡಲು ಗೌಡಿಯ ಮಠವನ್ನು ಸ್ಥಾಪಿಸಿದರು. ಅವರು ಮಾಯಾಪುರ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದಲ್ಲಿ ದೇವಾಲಯವೊಂದನ್ನು ಕಟ್ಟಲು ಶ್ರೀಮಂತ ಭಕ್ತನೊಬ್ಬನು ಮತ್ತು ಚೈತನ್ಯ ಮಹಾಪ್ರಭುಗಳ ಕೀರ್ತನೆಗಳ ಸ್ಥಳದ ನೆನಪಿಗೆ ಒಂದು ಕೀರ್ತನ ಮಂದಿರವನ್ನು ನಿರ್ಮಿಸಿದರು. ಅವರು ಮಾಯಾಪುರದಲ್ಲೇ ತಮ್ಮ ಮನೆಯನ್ನು ಕಟ್ಟಿಕೊಂಡರು. ಅವರು ಭಾರತಾದ್ಯಂತ ಒಟ್ಟು 64 ದೇವಾಲಯಗಳನ್ನು ನಿರ್ಮಿಸಿದರು. ಆದರೆ ಜಗತ್ತಿನಾದ್ಯಂತ ಮುಖ್ಯವಾಗಿ ಇಂಗ್ಲಿಷ್ ಮಾತನಾಡುವ ಜನರು ಚೈತನ್ಯರ ಚಳುವಳಿಗೆ ಸೇರಬೇಕೆಂಬುದು ಅವರೇ ಆಸೆಯಾಗಿದ್ದುದರಿಂದ ಅವರು ಕೃಷ್ಣ ಪ್ರಜ್ಞಾ ಸಾಹಿತ್ಯದ ಪ್ರಕಟಣೆಗೆ ಮತ್ತು ಪ್ರಸಾರಕ್ಕೆ ಉತ್ತಮ ಆದ್ಯತೆ ನೀಡಬೇಕೆಂದು ಒತ್ತಿ ಹೇಳಿದರು. ಕಲ್ಕತ್ತಾದಲ್ಲಿ ದೇವಾಲಯದ ತಮ್ಮ ಕೊಠಡಿಯಲ್ಲಿ ಕುಳಿತು ಶ್ರೀಲ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಮತ್ತು ಭಕ್ತಿ ವಿನೋದ ಠಾಕೂರರ ಮಹಾದರ್ಶನವನ್ನು ನಾವು ಹಂಚಿಕೊಂಡರು. ಆದರೆ ಈ ಮಹಾದರ್ಶನವನ್ನು ಕಾರ್ಯಗತಗೊಳಿಸಲು ಅವರು ವ್ಯಾವಹಾರಿಕ ಹೆಜ್ಜೆಗಳನ್ನಿಡಬೇಕಾಗಿತ್ತು. ಅದನ್ನು ಅತ್ಯಂತ ವಿನಮ್ರವಾಗಿ ಸಾಧಿಸಿಕೊಂಡು ಅವರು ತೃಪ್ತರಾಗಿದ್ದರು. ಭಕ್ತನು ಕೃಷ್ಣನೇ ಎಲ್ಲವನ್ನು ಪವಾಡದಂತೆ ಕೈಗೂಡಿಸುತ್ತಾನೆಂದು ಕೇವಲ ಹಗಲುಗನಸು ಕಾಣಬಾರದು. ಪ್ರಭುಪಾದರು ಮೈಕಳ್ಳತನದಿಂದ ಕನಸು ಕಾಣುತ್ತಿರಲಿಲ್ಲ. ಅನೇಕ ವರ್ಷಗಳ ಕಾಲ ಅವರು ಭಾರತದಲ್ಲಿ ಒಬ್ಬಂಟಿಯಾಗಿ ದುಡಿಯುತ್ತಾ ಪಶ್ಚಿಮ ದೇಶಗಳಿಗೆ ಹೋಗುವ ತಮ್ಮ ಯೋಜನೆಯನ್ನು ಪಟ್ಟಾಗಿ ಹಿಡಿದಿದ್ದರು. ಕೃಷ್ಣನು ಕೊನೆಗೆ ಅವರ ಆಸೆಯನ್ನು ಈಡೇರಿಸಿದ್ದನು. ಅಮೆರಿಕದಲ್ಲಿ ಕೃಷ್ಣನು ಒದಗಿಸಿದ್ದನಷ್ಟೇ ಸಂದರ್ಭ ಸೌಕರ್ಯಗಳನ್ನು ಬಳಸಿಕೊಂಡು ಅವರು ಪ್ರಚಾರ ಮಾಡಿದ್ದರು. ನಿಧಾನವಾಗಿ ಹಂತ ಹಂತವಾಗಿ ಅವರು ಯಶಸ್ಸನ್ನು ಕಂಡಿದ್ದರು. ವಿಶ್ವವ್ಯಾಪಿ ಭಕ್ತರ ಸಂಸ್ಥೆಯ ಅವರ ಕಾಣಿಕೆ ಕೈಗೂಡಿತ್ತು. ಪ್ರಗತಿಯ ಪ್ರತಿ ಹೆಜ್ಜೆಯೂ ಅವರಿಗೆ ಆಳವಾದ ಸಂತೃಪ್ತಿ ನೀಡಿತ್ತು ಮತ್ತು ಅವರ ಧ್ಯೇಯ ಸಾಧನೆಗೆ ಅವರನ್ನು ಹತ್ತಿರ ತಂದಿತ್ತು. ಹಾಗೆಯೇ ಅವರ ಮಹಾದರ್ಶನವು ಸದಾ ಅವರ ಮನದಲ್ಲಿ ಮಸುಕಾಗದೆ ಉಳಿದಿತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರು ಕೆಲವು ಸಲ ಅಲ್ವಾ ಮಾತಾಜಿ? ಹೌದು, ಅಲ್ಲಿಂದ ಪ್ರಭುಪಾದರು ಕೆಲವು ಸಲ ಈ ಕಥೆಯನ್ನು ಹೇಳುತ್ತಿದ್ದರು. ಒಬ್ಬ ಬಡ ಕುಂಬಾರನಿದ್ದನು. ಅವನು ತನ್ನ ವ್ಯಾಪಾರವನ್ನು ವಿಸ್ತರಿಸಿ ಭಾರಿ ಶ್ರೀಮಂತನಾಗುವ ಕನಸು ಕಾಣುತ್ತಿದ್ದನು. ಒಂದು ರಾತ್ರಿ ನಿದ್ದೆಯಲ್ಲಿ ಅವನು ವಿಸ್ತಾರವಾದ ಜಮೀನು ಮತ್ತು ಅನೇಕ ಮನೆಗಳನ್ನು ಕೊಂಡಂತೆ ಹಾಗೂ ಸುಂದರಿಯಾದ ಹೆಂಡತಿಯನ್ನು ಪಡೆದಂತೆ ಕನಸು ಕಂಡನು. ತನ್ನ ಹೆಂಡತಿಯು ತನ್ನೊಂದಿಗೆ ಜಗಳ ಕಾಯಬಹುದೆಂದು ಅನ್ನಿಸಿ ಅವನಿಗೆ ಕೋಪ ಬಂದಿತು. ನನ್ನ ಹೆಂಡತಿಯು ನನ್ನೊಂದಿಗೆ ಕಾದಾಡಿದರೆ ಅವಳಿಗೆ ಒದ್ದು ಬಿಡುತ್ತೇನೆ ಎಂದುಕೊಳ್ಳುತ್ತಾ ಅವನು ಒದ್ದನು. ಪರಿಣಾಮವಾಗಿ ಅವನ ದಾಸ್ತಾನಿನಲ್ಲಿದ್ದ ಎರಡು ಮಡಿಕೆಗಳು ಸಹ ಒಡೆದು ತೂರಾದವು. ಅವನು ನಿರ್ಗತಿಕನಾದನು.
ಕೀರ್ತನೆಯಲ್ಲಿರಲಿ, ಓದುತ್ತಿರಲಿ, ಬರೆಯುತ್ತಿರಲಿ ಅಥವಾ ಪ್ರಚಾರ ಮಾಡುತ್ತಿರಲಿ, ಪ್ರಭುಪಾದರು ಕೃಷ್ಣ ಪ್ರಜ್ಞೆಯ ಪ್ರಸಾರದ ಮತ್ತು ಹಿಂದಿನ ಆಚಾರ್ಯರ ಕನಸುಗಳ ಈಡೇರಿಕೆಯ ತಮ್ಮ ಯೋಜನೆಗಳಲ್ಲಿ ತಲ್ಲೀನರಾಗಿರುತ್ತಿದ್ದರು. ಈಗ ಅವರು ತಮ್ಮ ಮುಂದಿನ ಹೆಜ್ಜೆಯನ್ನು ಪೂರ್ಣಗೊಳಿಸಲು ಕಾತರರಾಗಿದ್ದರು. ಇದಕ್ಕಾಗಿ ಅವರು ತಮ್ಮ ಇಬ್ಬರು ಶಿಷ್ಯರ ಬಗೆಗೆ ಹಾಗೂ ಅವರು ಕೈಗೊಂಡಿದ್ದ ಬಹುಮುಖ್ಯ ಕೆಲಸದ ಬಗೆಗೆ ಧ್ಯಾನಿಸುತ್ತಾ ನಡುರಾತ್ರಿ ಕಳೆದಿದ್ದರು. ಎಚ್ಚರವಾಗಿದ್ದು ಅವರಿಗಾಗಿ ಕಾಯುತ್ತಿದ್ದರು. ಪ್ರಭುಪಾದರು ಆಲೋಚನಾ ಮಗ್ನರಾಗಿ ಕುಳಿತಿದ್ದಾಗ ಕೇಳಿ ಬರುತ್ತಿದ್ದ ಶಬ್ದಗಳು ರಾತ್ರಿಯ ಮಾಮೂಲಿ ಶಬ್ದಗಳು ಮಾತ್ರವಾಗಿದ್ದವು. ಗೋಡೆಗಳೊಳಗೆ ಇಲಿಗಳ ಸರಿದಾಟದ ಶಬ್ದ, ಮೊಗಸಾಲೆಯಲ್ಲಿ ಒಬ್ಬ ಬ್ರಹ್ಮಚಾರಿ ಗೊರಕೆ ಹೊಡೆಯುತ್ತಿದ್ದ ಶಬ್ದ ಮತ್ತು ದೂರದಲ್ಲಿ ಗಸ್ತು ತಿರುಗುತ್ತಿದ್ದ ರಾತ್ರಿಯ ಕಾವಲುಗಾರನು ತನ್ನ ಕೋಲಿನಿಂದ ಬೀದಿಯ ನೆಲಕ್ಕೆ ಬಡಿಯುತ್ತಿದ್ದ ಶಬ್ದ. ಕಾರುಗಳು ಓಡಾಟವಿರಲಿಲ್ಲ. ಆಗಾಗ ಗುಳಿಗಳಿಂದ ತುಂಬಿದ್ದ ರಸ್ತೆಯಲ್ಲಿ ರಿಕ್ಷಾಗಳು ದಡಬಡ ಸದ್ದು ಮಾಡುತ್ತಾ ಸಾಗುತ್ತಿದ್ದವು. ಪ್ರಭುಪಾದರು ಯೋಚಿಸಿದರು, ಬಹುಶಃ ತಮ್ಮ ಹುಡುಗರೇನಾದರೂ ದರೋಡೆಗೀಡಾಗಿರಬಹುದೇ. ಅವರನ್ನು ಬೀಳ್ಕೊಡುವ ಮೊದಲು ಪ್ರಭುಪಾದರು ತಮಾಲ ಕೃಷ್ಣನಿಗೆ ಹಣವನ್ನು ಬಟ್ಟೆಯ ಪಟ್ಟಿಯಲ್ಲಿ ಅಡಗಿಸಿಟ್ಟು ಸೊಂಟಕ್ಕೆ ಕಟ್ಟಿಕೊಂಡು ಸಾಗಿಸುವ ರೀತಿಯನ್ನು ತೋರಿಸಿಕೊಟ್ಟಿದ್ದರು. ಆದರೆ ಹಣ ಜೊತೆಗೆ ನವದ್ವೀಪದ ದರೋಡೆಗಳು ಅಸಾಮಾನ್ಯವೇನಾಗಿರಲಿಲ್ಲ, ಅಥವಾ ಬೇರೆ ಯಾವುದೋ ಕಾರಣಕ್ಕೆ ತಡವಾಗಿರಬಹುದು. ಕೆಲವು ಸಲ ಭಾರಿ ಮೊತ್ತದ ಹಣವನ್ನೊಳಗೊಂಡ ಜಮೀನಿನ ವಹಿವಾಟುಗಳಲ್ಲಿ ವಿನಿಮಯಗೊಳ್ಳುವ ಹಣದ ಪ್ರತಿ ನೋಟಿನ ಮುಖಬೆಲೆ ಮತ್ತು ಕ್ರಮ ಸಂಖ್ಯೆಯನ್ನು ಗುಮಾಸ್ತೆಯು ದಾಖಲಿಸಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತಿತ್ತು. ಅಥವಾ ಬಹುಶಃ ರೈಲು ಕಟ್ಟಿರಬಹುದು. ಹಠಾತ್ತನೆ ಪ್ರಭುಪಾದರಿಗೆ ಮಾಡಿಯ ಮೆಟ್ಟಲುಗಳ ಮೇಲೆ ಹೆಜ್ಜೆಗಳ ಸದ್ದು ಕೇಳಿಸಿತು. ಯಾರೋ ಹೊರಬಾಗಿಲನ್ನು ತೆರೆದರು ಮತ್ತು ಇದೀಗ ಮೊಗಸಾಲೆಯಲ್ಲಿ ನಡೆದು ಬಂದರು. ಮೆತ್ತಗೆ ಬಾಗಿಲು ಬಡಿದ ಶಬ್ದ. ಮಾತಾಜಿ ಸಾಕಾ? ಓದ್ಲಾ? ಹರೇ ಕೃಷ್ಣ. ಓದ್ಬಿಡಿ, ಯಾಕಂದ್ರೆ ಆವಾಗ್ಲೇ ಸ್ಟಾಲಿಂಗ್ ನಿಲ್ಲಿಸ್ಬಿಡೋಣ. ಓಕೆ ಮಾತಾಜಿ. ಯಾರದು? ಪ್ರಭುಪಾದರು ಕೇಳಿದರು. ತಮಾಲ ಕೃಷ್ಣನು ಒಳಬಂದು ಶ್ರೀಲ ಪ್ರಭುಪಾದರಿಗೆ ಸಾಷ್ಟಾಂಗವೆರಗಿದನು. ಪ್ರಭುಪಾದರು ಕೇಳಿದರು, ಸುದ್ದಿ ಏನು? ತಮಾಲ ಕೃಷ್ಣ ವಿಜಯೋತ್ಸವದಿಂದ ತಲೆ ಎತ್ತಿ ನುಡಿದನು, ಆ ಜಮೀನು ಈಗ ನಿಮ್ಮದು. ಪ್ರಭುಪಾದರು ನೆಮ್ಮದಿಯ ನಿಟ್ಟುಸಿರಿಟ್ಟು ಹಿಂದಕ್ಕೊರಗಿ ಹೇಳಿದರು, ಒಳ್ಳೆಯದು, ಈಗ ನೀನು ವಿಶ್ರಾಂತಿ ಪಡೆಯಬಹುದು. ಧನ್ಯವಾದಗಳು ಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈಗ ಫುಲ್ ಸ್ಕ್ರೀನ್ ಬರಲ್ವಾ ಮಾತಾಜಿ? ಶೇರಿಂಗು ನನಗೆ ಗೊತ್ತಾಗ್ತಾ ಇಲ್ಲ. ಮಾಡಿದ್ರೆ ಅಕಸ್ಮಾತ್ ಏನಾರ ಈಗ ಬಂತು ಮಾತಾಜಿ. ಈಗ ಬಂತ? ಹಾಗೆ ಸ್ಕ್ರೋಲ್ ಮಾಡಕ್ ಆಗ್ತಿಲ್ವಲ್ಲ. ಸಿಂಗಲ್ ಸ್ಲೈಡ್ ಐತೆ. ನಾನು ಇದಷ್ಟೊಂದು ಟೆಕ್ಕಿ ಅಲ್ಲ. ಓಕೆ ಮಾತಾಜಿ, ಓದ್ಬೋದು ಸ್ವಲ್ಪ. ನೆಕ್ಸ್ಟ್ ಬೇಕಾದ್ರೆ ಮಾಡಿ. ಅದೇನೋ ಚೈತನ್ಯ ಮಹಾಪ್ರಭುಗಳ ಮಹಿಮೆಯ ಜಗತ್ತಿಗೆ ಸಾರುವ ಕಾಲವು ಬರಲಿದೆ. ನೆನ್ನೆ ನಿಲ್ಸಿದ್ದೊಂಚೂರು ನಂಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಭಕ್ತಿ ವಿನೋದ ಠಾಕೂರರು ನವದ್ವೀಪದ ಗತವೈಭವವನ್ನು ದಾಖಲಿಸಿದ್ದು ಮಾತ್ರವಲ್ಲ, ಅವರ ಭವ್ಯ ಭವಿಷ್ಯವನ್ನು ಸಹ ಮುಂದಾಗಿ ಕಂಡಿದ್ದರು. ಚೈತನ್ಯ ಮಹಾಪ್ರಭುಗಳ ಬೋಧನೆಗಳ ಮೇಲೆ ಆಧಾರಗೊಂಡ ಧರ್ಮವೊಂದು ಹುಟ್ಟಿ ಜಗತ್ತಿನಾದ್ಯಂತ ವ್ಯಾಪಿಸಿದಾಗ ಯುರೋಪಿನ ಮತ್ತು ಅಮೆರಿಕದ ವೈಷ್ಣವರು ನವದ್ವೀಪಕ್ಕೆ ತಂಡೋಪತಂಡರಾಗಿ ಬಂದು ಅಲ್ಲಿನ ತಮ್ಮ ಬಂಗಾಳಿ ಸೋದರರೊಂದಿಗೆ ಒಂದುಗೂಡಿ ಜಯ ಸಚ್ಚಿನಂದನ ಎಂದು ಕೀರ್ತನೆ ಮಾಡುತ್ತಾರೆಂಬುದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಭಕ್ತಿ ವಿನೋದ ಠಾಕೂರರು ಹೀಗೆ ಬರೆದರು, ಗಂಗಾ ನದಿಯ ಬಯಲಲ್ಲಿ ನವದ್ವೀಪದ ಪ್ರದೇಶದಲ್ಲಿ ಭವ್ಯವಾದ ದೇವಾಲಯವೊಂದು ಉದಯಿಸಿ ಚೈತನ್ಯ ಮಹಾಪ್ರಭುಗಳ ಮಹಿಮೆಯನ್ನು
ಜಗತ್ತಿಗೆ ಸಾರುವ ಕಾಲ ಬರಲಿದೆ. ಭಕ್ತಿ ವಿನೋದ ಠಾಕೂರರು ಅವ್ರದ್ದು ಮುಂದಿಂದೆಲ್ಲ ಗೊತ್ತಾಗಿರುತ್ತೆ. ಅಂದ್ರೆ ಅವ್ರಿಗೆ ಅಷ್ಟು ಅವರು ಶುದ್ಧ ಭಕ್ತರಲ್ಲ. ಸೊ ಹಾಗಾಗಿ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಭವಿಷ್ಯ ಹೇಳ್ತಾ ಇದ್ದಾರೆ. ಏನಂತ ಅಂದ್ರೆ ಚೈತನ್ಯ ಮಹಾಪ್ರಭುಗಳದ್ದು ಸಂಕೀರ್ತನೆ ಯಜ್ಞ ತಾನೇ ಕಲಿಯುಗಕ್ಕೆ ಅವ್ರು ಹೇಳ್ತಾ ಇರೋದು. ಎಲ್ಲಾ ಕಡೆಗೂ ಅದನ್ನ ಹರಡಿ ಅಂತ ಪ್ರಚಾರ ಮಾಡಿ ಅಂತ. ಸೊ ಮಹಾಪ್ರಭುಗಳ ಬೋಧನೆ ಮತ್ತು ಆಧಾರಗೊಂಡ ಧರ್ಮ ಒಂದು ಹುಟ್ಟಿ ಜಗತ್ತಿನಾದ್ಯಂತ ವ್ಯಾಪಿಸಿದಾಗ ಯುರೋಪು ಮತ್ತು ಅಮೆರಿಕ ವೈಷ್ಣವರು ನವದ್ವೀಪಕ್ಕೆ ತಂಡೋಪತಂಡರಾಗಿ ಬಂದು ಅಲ್ಲಿನ ತಮ್ಮ ಬಂಗಾಳಿ ಸಹೋದರರಿಗೆ ಒಂದುಗೂಡಿ ಜಯ ಶಚಿನಂದನ ಕೀರ್ತನೆ ಮಾಡುತ್ತಾರೆ ಎಂಬುದು ಅವ್ರಿಗೆ ತಿಳಿದಿರ್ತಾರೆ. ನೋಡಿ, ಅವರು ಭಕ್ತಿ ವಿನೋದ ಠಾಕೂರರು ಅವಾಗ್ಲೇ ಹೇಳಿರ್ತಾರೆ ಭವಿಷ್ಯ ಏನಂದ್ರೆ ಪಾಶ್ಚಾತ್ಯ ದೇಶಕ್ಕೆಲ್ಲ ನೀ ಹೋಗಿ ಕೃಷ್ಣ ಪ್ರಜ್ಞೆ ಸಾರು ಅಂತ ಶ್ರೀಲ ಪ್ರಭುಪಾದ್ರ ಗುರುಗಳು ಸರಸ್ವತಿ ಅವರು ಹೇಳಿರ್ತಾರಲ್ಲ. ಸೊ ಹಾಗಾಗಿ ಅವ್ರ ಗುರುಗಳು ಇವರು. ಸೊ ಅವ್ರು ಅವಾಗ್ಲೇ ಹೇಳಿರ್ತಾರೆ ಯುರೋಪು ಅಮೇರಿಕ ಎಲ್ಲಾ ಕಡೆ ಇರುವಂತ ವೈಷ್ಣವರು ಈ ನವದ್ವೀಪಕ್ಕೆ ಅಂದ್ರೆ ಇದಕ್ಕೆ ಮಾಯಾಪುರ್ ನವದ್ವೀಪಕ್ಕೆ ಬಂದು ತಂಡೋಪತಂಡವರಾಗಿ ಬಂದು ಗುಂಪಲ್ಲಿ ಬಂದು ತಮ್ಮ ಬಂಗಾಳಿ ಅಲ್ಲಿ ಮಾಯಾಪುರಲ್ಲಿ ಬಂಗಾಳಿ ಎಲ್ಲ ಲ್ಯಾಂಗ್ವೇಜು ಆಮೇಲೆ ಬೆಂಗಾಲೀಸ್ ಅಂತ ಕರೀತಾರಲ್ಲ ಅಲ್ಲಿರೋರ್ಗೆ ಅವ್ರ ಜೊತೆ ಸಹೋದರರೊಂದಿಗೆ ಒಂದುಗೂಡಿ ಅವ್ರ ಜೊತೆ ಸೇರ್ಕೊಂಡು ಬ್ರದರ್ಲಿ ಇದರಿಂದ ಜಯ ಶಚಿನಂದನ ಅಂತ ಹೇಳಿ ಕೀರ್ತನೆ ಮಾಡ್ತಾರೆ ಎಂದು ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಭಕ್ತಿ ವಿನೋದ ಠಾಕೂರರು ಹೀಗೆ ಬರೆದರು. ಗಂಗಾ ನದಿಯ ಬಯಲಲ್ಲಿ ನವದ್ವೀಪದ ಪ್ರದೇಶದಲ್ಲಿ ಭವ್ಯವಾದ ದೇವಾಲಯವನ್ನು ಉದಯಿಸಿ ಚೈತನ್ಯ ಮಹಾಪ್ರಭುಗಳ ಮಹಿಮೆಯನ್ನು ಜಗತ್ತಿಗೆ ಸಾರುವ ಕಾಲ ಬರಲಿದೆ. ಅಂದ್ರೆ ಇವಾಗ ನೋಡಿದೀವಲ್ಲ ನಾವು, ಅಲ್ಲಿ ನಾನ್ ನೋಡಿಲ್ಲ, ನೀವೆಲ್ಲ ನೋಡಿರ್ಬೋದು, ಅಲ್ಲಿ ದೊಡ್ಡ ಇದು ಆಗಿದೆಯಲ್ಲ ಟೆಂಪಲ್ ಆಫ್ TOP ಅದನ್ನು ದೊಡ್ಡದು ಚೈತನ್ಯ ಮಹಾಪ್ರಭುಗಳದ್ದು. ಸೊ ಹಾಗಾಗಿ ಆ ಮಹಿಮೆನ ಜಗತ್ತಿಗೆ ಸಾರೋ ಟೈಮ್ ಬಂದಿದೆ ಅಂತ ಅವರು ಭಕ್ತಿ ವಿನೋದ ಠಾಕೂರರು ಹೇಳ್ತಾ ಇದ್ದಾರೆ. ಇದು ಪ್ರಭುಪಾದ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿಯವರು ತಮ್ಮ ತಂದೆಯೂ ಗುರುಗಳು ಆದ ಭಕ್ತಿ ವಿನೋದ ಠಾಕೂರರ ಆಸೆಯನ್ನು ಈಡೇರಿಸಲು ಹಾಗೂ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳನ್ನು ಮತ್ತು ನವದ್ವೀಪದ ಧಾಮದ ಮಹಿಮೆಗಳನ್ನು ಹರಡಲು ಗೌಡಿಯ ಮಠವನ್ನು ಸ್ಥಾಪಿಸಿದರು. ಸೊ ಶ್ರೀಲ ಪ್ರಭುಪಾದರು ಕೂಡ ಅವ್ರ ಗುರುಗಳು ಹೇಳಿರ್ತಾರಲ್ಲ, ನೀ ಪ್ರಪಂಚದ ಆಚೆ ನೀ ಹೋಗಿ ಕೃಷ್ಣ ಪ್ರಜ್ಞೆನ ಸಾರು ಅಂತ ಹೇಳಿ. ಸೊ ಹಾಗಾಗಿ ಅವರು ಕೂಡ ಅವರ ಆಸೆ ಈಡೇರಿಸೋದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳ ಬೋಧನೆ ಮತ್ತು ನವದ್ವೀಪ ಧಾಮದ ಮಹಿಮೆನ ಹರಡಲು ಎಲ್ಲ ಕಡೆಗೂ ಹೋಗಿ ಹೇಳಿದ್ರೆ ತಾನೇ ಗೊತ್ತಾಗೋದು. ಸೊ ಹಾಗಾಗಿ ಅವರು ಅದನ್ನ ಮಾಡೋದಕ್ಕೋಸ್ಕರ ಗೌಡಿಯ ಮಠವನ್ನು ಸ್ಥಾಪಿಸಿದ್ರು. ಅವ್ರದ್ದು ಮಠ ಅಂದ್ರೆ ಅದರಲ್ಲಿರೋ ಗೌಡಿಯ ಸಂಪ್ರದಾಯದಲ್ಲಿ ಬರುವಂಥವ್ರು ಎಲ್ಲ ಸೇರ್ಕೊಂಡು ಒಂದು ಮಠ ಸ್ಥಾಪಿಸ್ತಾರೆ, ಪ್ರಾರಂಭ ಮಾಡ್ತಾರೆ. ಅವರು ಮಾಯಾಪುರದಲ್ಲಿನ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳದಲ್ಲಿ ದೇವಾಲಯವೊಂದನ್ನು ಕಟ್ಟಲು ಶ್ರೀಮಂತ ಭಕ್ತನೊಬ್ಬನ ಮನವೊಲಿಸಲು ಮತ್ತು ಚೈತನ್ಯ ಮಹಾಪ್ರಭುಗಳ ಕೀರ್ತನೆಗಳ ಸ್ಥಳದ ನೆನಪಿಗೆ ಒಂದು ಕೀರ್ತನ ಮಂದಿರವನ್ನು ನಿರ್ಮಿಸಿದರು. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವರು ಮಾಯಾಪುರದಲ್ಲಿ, ಅಲ್ಲೇ ತಾನೆ ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ ಜಾಗ ಅದು. ಸೊ ಮಾಯಾಪುರ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಳ. ಅಲ್ಲಿ ದೇವಾಲಯ, ಒಂದು ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಅದಕ್ಕೆ ಫಂಡ್ಸ್ ಎಲ್ಲ ಬೇಕಾಗುತ್ತಲ್ಲ, ಫೈನಾನ್ಷಿಯಲಿ ಸಪೋರ್ಟ್ ಬೇಕಲ್ಲ. ಸೊ ಹಾಗಾಗಿ ಅವರು ಅವನು ಶ್ರೀಮಂತ ಭಕ್ತ ಇರ್ತಾನೆ, ಶ್ರೀಮಂತ ಆಗಿರ್ತಾನೆ, ಅವನ್ಗೆ ಹೇಳ್ಬಿಟ್ಟು, ಸೊ ಅವ್ನು ಕೇಳ್ಬಿಟ್ಟು, ಸೊ ಹಾಗಾಗಿ ಅಲ್ಲೊಂದು ಕಟ್ತಾರೆ ಚೈತನ್ಯ ಮಹಾಪ್ರಭುಗಳ ಕೀರ್ತನೆಗಳ ಸ್ಥಳದ ನೆನಪಿಗೆ. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ್ದು, ಚೈತನ್ಯ ಮಹಾಪ್ರಭುಗಳು ಎಲ್ಲ ಅವ್ರದ್ದೆಲ್ಲ ಸಂಕೀರ್ತನೆ ಮಾಡಿದ ಜಾಗ, ಸೊ ಎಲ್ಲ ಇರುತ್ತಲ್ಲ. ಸೊ ಅದ್ರ ಜ್ಞಾಪಕೋಸ್ಕರ ಒಂದು ಕೀರ್ತನಾ ಮಂದಿರವನ್ನು ನಿರ್ಮಿಸಿದರು. ಅವರು ಮಾಯಾಪುರದಲ್ಲೇ ತಮ್ಮ ಮನೆಯನ್ನು ಕಟ್ಟಿಕೊಂಡರು. ಇವ್ರೇನ್ ಮಾಡಿದ್ರು, ಮಾಯಾಪುರದಲ್ಲಿ ಅವ್ರ ಮನೆನೂ ಕಟ್ಕೋತಾರೆ. ಅವರು ಭಾರತದಾದ್ಯಂತ ಒಟ್ಟು 64 ದೇವಾಲಯಗಳನ್ನು ನಿರ್ಮಿಸಿದರು. ನೋಡಿ, ಶ್ರೀಲ ಪ್ರಭುಪಾದರು ಅವ್ರದ್ದು ಮಠ 64 ದೇವಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ. ಆದರೆ ಜಗತ್ತಿನಾದ್ಯಂತ ಮುಖ್ಯವಾಗಿ ಇಂಗ್ಲಿಷ್ ಮಾತನಾಡುವ ಜನರು ಚೈತನ್ಯರ ಚಳುವಳಿಗೆ ಸೇರಬೇಕೆಂದು ಅವರ ಆಸೆಯಾಗಿದ್ದರಿಂದ ಅವರು ಕೃಷ್ಣ ಪ್ರಜ್ಞಾ ಸಾಹಿತ್ಯದ ಪ್ರಕಟಣೆಗೆ ಮತ್ತು ಪ್ರಸಾರಕ್ಕೆ ಪ್ರಥಮ ಆದ್ಯತೆ ನೀಡಬೇಕೆಂದು ಒತ್ತಿ ಹೇಳಿದ್ದರು. ಇಂಡಿಯಾದಲ್ಲಿ
ಇಂಡಿಯಾದಲ್ಲಿ 64 ಮಠ ಸ್ಥಾಪನೆ ಮಾಡ್ತಾರೆ. ಆದರೆ ಅವ್ರಿಗೆ ಪ್ರಪಂಚದಾದ್ಯಂತ ಅವ್ರಿಗೆ ಕೃಷ್ಣ ಪ್ರಜ್ಞೆನ ಹರಡೋದೊಂದು ಉದ್ದೇಶ ಇರುತ್ತಲ್ಲ, ಗುರುಗಳು ಹೇಳಿರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಇಂಗ್ಲಿಷ್ ಮಾತನಾಡೋ ಯಾಕೆ ಅಂದ್ರೆ ಇದು ನಮ್ಮ ಪ್ರಭುಜಿ ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಅಮೆರಿಕದಲ್ಲಿ ಏನ್ ನಡೆಯುತ್ತೋ ಅದನ್ನ ಇಂಡಿಯಾದಲ್ಲಿ ಇಮಿಟೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಜಗತ್ತಿನಾದ್ಯಂತ ಮುಖ್ಯವಾಗಿ ಇಂಗ್ಲಿಷ್ ಮಾತನಾಡುವ ಜನರ ಚೈತನ್ಯರ ಚಳವಳಿಗೆ ಸೇರಬೇಕೆಂದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವರು ಸೇರ್ಕೊಳ್ಳಿ, ಅವ್ರು ಕೃಷ್ಣ ಪ್ರಜ್ಞೆನೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಯಾರ್ದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ. ದೇವಾಲಯಗಳು ಆದರೆ ಜಗತ್ತಿನಾದ್ಯಂತ ಮುಖ್ಯವಾಗಿ ಇಂಗ್ಲಿಷ್ ಮಾತನಾಡುವ ಜನರು ಚೈತನ್ಯರ ಚಳವಳಿಗೆ ಸೇರಬೇಕೆಂದು ಅವರ ಆಸೆಯಾಗಿತ್ತು. ಸೊ ಸೇರ್ಕೊಂಡ್ರೆ ಅಟ್ಲೀಸ್ಟ್ ಇನ್ನು ಒಬ್ರಿಂದೊಬ್ರಿಗೆ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರಪಂಚದಲ್ಲಿ ಹರಡುತ್ತೆ ಅಂತ ಹೇಳಿ, ಕೃಷ್ಣ ಪ್ರಜ್ಞೆ ಹರಡುತ್ತೆ ಅಂತ ಹೇಳಿ ಅವ್ರಿಗೆ ಉದ್ದೇಶ ಆಗಿರುತ್ತೆ. ಸೊ ಸಾಹಿತ್ಯದ ಪ್ರಕಟಣೆಗೆ ಮತ್ತು ಪ್ರಸಾರಕ್ಕೆ ಪ್ರಥಮ ಆದ್ಯತೆ, ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಾರೆ. ಕಲ್ಕತ್ತಾದಲ್ಲಿ ದೇವಾಲಯದ ತಮ್ಮ ಕೊಠಡಿಯಲ್ಲಿ ಕುಳಿತು ಶ್ರೀಲ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಮತ್ತು ಭಕ್ತಿ ವಿನೋದ ಠಾಕೂರರ ಮಹಾದರ್ಶನವನ್ನು ತಾವು ಹಂಚಿಕೊಂಡರು. ಸೊ ಕಲ್ಕತ್ತಾದ ದೇವಸ್ಥಾನದಲ್ಲಿ ಕೂತ್ಕೊಂಡು ಅವ್ರ ರೂಮಲ್ಲಿ ಅವ್ರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಮತ್ತು ಅವ್ರ ಗುರುಗಳು, ತಂದೆ ಪ್ಲಸ್ ಗುರುಗಳವ್ರಿಗೆ ಭಕ್ತಿ ವಿನೋದ ಠಾಕೂರರು ಅವ್ರದ್ದು ಹಂಚ್ಕೋತಾರೆ ಅವ್ರ ಜೊತೆ ಇರೋ ಶಿಷ್ಯಂದ್ರ ಜೊತೆ. ಆದರೆ ಈ ಮಹಾದರ್ಶನವನ್ನು ಕಾರ್ಯಗತಗೊಳಿಸಲು ಅವರು ವ್ಯಾವಹಾರಿಕ ಹೆಜ್ಜೆಗಳನ್ನಿಡಬೇಕಾಗಿತ್ತು. ಇದೇನೋ ಥಿಯರಿ ಬರ್ಕೊಂಡಿರ್ತೀವಲ್ಲ, ಸೊ ಹೀಗೆ ಮಾಡಬೇಕು ಅಂತ ಅವ್ರಿಗೆ ಇರುತ್ತೆ. ಆದರೆ ಅದನ್ನ ಕಾರ್ಯಗತ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆಲ್ಲದೂ ಜನಸಹಾಯ, ಪ್ರತಿಯೊಂದೂ ಲಾಜಿಸ್ಟಿಕ್ಸ್ ವರ್ಕೌಟ್ ಮಾಡಬೇಕಲ್ಲ. ಹಾಗಾಗಿ ಅವರು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಅತ್ಯಂತ ವಿನಮ್ರವಾಗಿ ಸಾಧಿಸುವಲ್ಲಿ ಅವರು ತೃಪ್ತರಾಗಿದ್ದರು. ಭಕ್ತನು ಕೃಷ್ಣನೇ ಎಲ್ಲವನ್ನು ಪವಾಡದಂತೆ ಕೈಗೂಡಿಸುತ್ತಾನೆಂದು ಕೇವಲ ಹಗಲುಗನಸು ಕಾಣಬಾರದು. ಆದರೆ ಕೃಷ್ಣ ಮಾಡ್ತಾನೆ ಬಿಡೋದು, ಕೃಷ್ಣ ನೋಡ್ಕೋತಾನೆ ಬಿಡು ಅಂತ ಹೇಳಿ ಡೇ ಡ್ರೀಮಿಂಗ್, ಹಗಲುಗನಸು ಅಂದ್ರೆ ಡೇ ಡ್ರೀಮಿಂಗ್ ಮಾಡ್ಕೊಂಡು ಕೂತ್ಕೋಬಾರ್ದು. ಮ್ಯಾಜಿಕ್ ಆಗುತ್ತೆ, ಪವಾಡ ಅಂದ್ರೆ ಮ್ಯಾಜಿಕ್ ಆಗುತ್ತೆ ಅಂತ ಕೂತ್ಕೋಬಾರ್ದು. ನಮ್ದು ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನ ಪಟ್ಟು ನಾವು ಕಷ್ಟಪಟ್ಟು ಅದರಲ್ಲಿ ಸಾಧನೆ ಮಾಡೋದಕ್ಕೆ ಹೋಗ್ಬೇಕು. ಆದರೆ ಫಲಾಪೇಕ್ಷೆ ಮಾತ್ರ ನಾವು ಇಟ್ಕೋಬಾರ್ದು, ಭಗವಂತಂಗೆ ಬಿಡಬೇಕು ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನಲ್ಲ ಆ ಥರ. ಸೊ ಡೇ ಡ್ರೀಮಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು ಮೈಗಳ್ಳತನದಿಂದ ಕನಸು ಕಾಣುತ್ತಿರಲಿಲ್ಲ. ನೋಡಿ, ಅವ್ರು 70ನೇ ವರ್ಷಕ್ಕೆ ಆ ಕಾರ್ಗೋ ಶಿಪ್ಪಲ್ಲಿ ಅಮೆರಿಕಾಗೆ ಬಂದು ಅಷ್ಟೆಲ್ಲ ಕಷ್ಟಪಟ್ಟು 108 ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿದ್ದಾರೆ 70ನೇ ವರ್ಷದಲ್ಲಿ. ಆ ವಯಸ್ಸಲ್ಲಿ ಅವರು ಮಾಡಿದ್ದಾರೆ. ಆದರೆ ಅವರು ಯಂಗ್ ಏಜಲ್ಲಿ ಎಷ್ಟು ಅವರು ಆಕ್ಟಿವ್ ಆಗಿ ಮತ್ತೆ ಹೇಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ಬೋದು. ಆದರೆ ಅವ್ರ ಮೈಗಳ್ತನ ಅಂದ್ರೆ ಸೋಮಾರಿಯಾಗಿ ಡೇ ಡ್ರೀಮಿಂಗ್ ಮಾಡ್ತಾ ಇರಲಿಲ್ಲ. ಅನೇಕ ವರ್ಷಗಳ ಕಾಲ ಅವರು ಭಾರತದಲ್ಲಿ ಒಬ್ಬಂಟಿಯಾಗಿ ದುಡಿಯುತ್ತಾ ಪಶ್ಚಿಮ ದೇಶಗಳಿಗೆ ಹೋಗುವ ತಮ್ಮ ಯೋಜನೆಯನ್ನು ಪಟ್ಟಾಗಿ ಹಿಡಿದಿದ್ದಾರೆ. ಯಾಕಂದ್ರೆ ಇಂಡಿಯಾದಲ್ಲಿ ಅವ್ರಿಗೆ ಅವ್ರ ದೈವ ಸಹೋದರರು ಅಂತಾರಲ್ಲ, ಗಾಡ್ ಬ್ರದರ್ಸ್, ಅವರಿಂದ ಏನು ಸಪೋರ್ಟ್ ಸಿಗ್ಲಿಲ್ಲ ಅಂತ ನಾವು ಹಿಂದೆ ಓದಿದೀವಿ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅವ್ರ ಗುರುಗಳು ಹೇಳ್ದಂಗೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ನೀನು ಕೃಷ್ಣ ಪ್ರಜ್ಞೆನ ಪ್ರಸಾರ ಮಾಡು ಅಂತ ಹೇಳಿರ್ತಾರಲ್ಲ. ಸೊ ಹಾಗಾಗಿ ಅವ್ರು ಅಲ್ಲಿಗೆ ಪಶ್ಚಿಮ ದೇಶಗಳಿಗೆ ಹೋಗ್ಲೇಬೇಕು ಅಂತ ಅವರು ದೃಢ ಸಂಕಲ್ಪ ಮಾಡಿದ್ರು. ಕೃಷ್ಣನು ಕೊನೆಗೆ ಅವರ ಆಸೆಯನ್ನು ಈಡೇರಿಸಿದ್ದನು. ಸೊ ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಅನುಕೂಲನೂ ಆಯಿತು. ಅಮೆರಿಕಕ್ಕೆ ಬಂದರು. ಅಮೆರಿಕದಲ್ಲಿ ಕೃಷ್ಣನು ಒದಗಿಸಿದ್ದಷ್ಟೇ ಸಂದರ್ಭ ಸೌಕರ್ಯಗಳನ್ನು ಬಳಸಿಕೊಂಡು ಅವರು ಪ್ರಚಾರ ಮಾಡಿದ್ದರು. ಅವ್ರಿಗೆ ಬಂದಾಗ 40 ರೂಪಾಯಿ ಇಟ್ಕೊಂಡು, ಕೈಯಲ್ಲಿ 40 ರೂಪಾಯಿ ಇಟ್ಕೊಂಡು ಬಂದಿದ್ರು. ಆಮೇಲೆ ಅದೆಷ್ಟು ಕೋಟಿ ಓನರ್ ಆದ್ರು, ಅಷ್ಟು ದೇವಸ್ಥಾನಗಳನ್ನ ಮಾಡಿ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಶ್ರೀಲ ಪ್ರಭುಪಾದರು ಬಂದಾಗ ಹೇಗಿದ್ರು ಹಾಗೇನೆ ಇದ್ರು ಅವರು ಅಂತ ನಾವು ಕೇಳಿದೀವಲ್ಲ. ಕೃಷ್ಣನ ಭಗವಂತ ಎಷ್ಟು ಕೊಟ್ಟಿದಾನ ಸೌಕರ್ಯ ಅನುಕೂಲಗಳು ಬಂದಾಗ ಅಷ್ಟನ್ನೇ ಅವ್ರು ಬಳಸ್ಕೊಂಡು, ಅದೇ ಪಾರ್ಕಲ್ಲಿ, ಸೆಂಟ್ರಲ್ ಪಾರ್ಕ್ ನ್ಯೂಯಾರ್ಕಲ್ಲಿ, ಅಲ್ಲಿ ಕೂತ್ಕೊಂಡು ಅವ್ರ ಪಾಡ್ಗವರು ಮಾಡ್ತಾ ಇದ್ರು ಅಂತೆಲ್ಲ, ಸಂಕೀರ್ತನೆ ಮಾಡ್ತಾ ಇದ್ರು, ಹರೇನಾಮ ಹರೇ ಕೃಷ್ಣ ಮಹಾಮಂತ್ರದ ಎಲ್ಲ ಹೇಳ್ತಾ ಇದ್ರು ಅಂತೆಲ್ಲ ಓದಿದೀವಲ್ಲ. ಸೊ ಅದ್ ಮಾಡ್ತಾ ಇದ್ರು. ನಿಧಾನವಾಗಿ ಹಂತವಾಗಿ ಅವರ ಯಶಸ್ಸನ್ನು ಕಂಡಿದ್ದರು. ಸ್ಮಾಲ್ ಬೇಬಿ ಸ್ಟೆಪ್ಸ್ ಅಂತೀವಲ್ಲ,
ಅದಿಟ್ಕೊಂಡು ಆಮೇಲೆ ಅವ್ರಿಗೆ ಪ್ರೋಗ್ರೆಸ್ ಸಿಗುತ್ತೆ, ಯಶಸ್ಸು ಸಿಗುತ್ತೆ. ವಿಶ್ವವ್ಯಾಪಿ ಭಕ್ತರ ಸಂಸ್ಥೆಯ ಅವರ ಕಾಣಿಕೆ ಕೈಗೂಡಿತ್ತು. ಅಂದ್ರೆ ಅವ್ರಿಗೆ ಇದು ಫಲ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಪ್ರಗತಿಯ ಪ್ರತಿ ಹೆಜ್ಜೆಯೂ ಅವರಿಗೆ ಆಳವಾದ ಸಂತೃಪ್ತಿ ನೀಡಿತ್ತು ಮತ್ತು ಅವರ ಧ್ಯೇಯ ಸಾಧನೆಗೆ ಅವರನ್ನು ಹತ್ತಿರ ತಂದಿತ್ತು. ಸೊ ಪ್ರತಿಯೊಂದು ಸ್ಮಾಲ್ ಸ್ಟೆಪ್ಸ್ ತಗೊಂಡು ಅವರಿಗೆ ಯಶಸ್ಸು ಸಿಗ್ತಾ ಬಂತು. ಆದರೆ ಅವರಿಗೆ ಆ ಧ್ಯೇಯ ಸಾಧನೆ ಅವರಿಗೆ ನಂಗೆ ಡೆಫಿನೆಟ್ ಆಗಿ ಮಾಡೇ ಮಾಡ್ತೀನಿ, ಕೃಷ್ಣನ್ಗೆ ಅನುಗ್ರಹ ಮಾಡೇ ಮಾಡ್ತಾನೆ ಅನ್ನೋದು ಅವರಿಗೆ ದೃಢ ಸಂಕಲ್ಪ ಇದ್ದಿದ್ರಿಂದ ಅವರಿಗೆ ಪ್ರತಿಯೊಂದೂ ಯಶಸ್ಸು ಕಾಣಿಸ್ತು. ಪ್ಲಸ್ ಅವರು ತಮ್ಮದು ಸ್ವಂತ ಪ್ರಯತ್ನದಿಂದ ಮಾಡ್ತಾ ಇದ್ರು. ಹಾಗೆ ಅವರ ಮಹಾದರ್ಶನವು ಸಹ ಸದಾ ಅವರ ಮನದಲ್ಲಿ ಮುಸುಕಾಗದೆ ಉಳಿದಿತ್ತು. ಅವರದನ್ನ ಪ್ರಭುಪಾದರು ಕೆಲವು ಸಲ ಈ ಕಥೆಯನ್ನು ಹೇಳುತ್ತಿದ್ದರು. ಒಬ್ಬ ಬಡ ಕುಂಬಾರನಿದ್ದನು. ಇದನ್ನ ನಾವು ಕೇಳಿದೀವಿ ಅನ್ಸುತ್ತೆ ಚಿಕ್ಕ ಹುಡುಗರಲ್ಲಿ. ತಿರ್ಕೊನೊಬ್ಬ ನೂರು ಮುಂದೆ ಮುರುಕು ಧರ್ಮ ಏನೋ ಶಾಲೆಯಲ್ಲಿ ಕನಸು ಕಾಣ್ತಾ ಇರ್ತಾನಲ್ಲ, ಅವನು ಬಂದ್ಬಿಟ್ಟು ಆನೆ ಬಂದು ಹಾರ ಹಾಕುತ್ತೆ ಅಂತ ಹೇಳಿ, ಹಾಗೆ ಅದೇ ಕನಸಿದು, ಅದೇ ಕತೆ ಇದು. ಕುಂಬಾರ ಅವನು ಕನಸು ಕಾಣ್ತಾ ಇರ್ತಾನೆ. ಅವನು ತನ್ನ ವ್ಯಾಪಾರವನ್ನು ವಿಸ್ತರಿಸಿ ಭಾರಿ ಶ್ರೀಮಂತನಾಗುವ ಕನಸು ಕಾಣ್ತಿದ್ದನು. ಇವನು ಏನು ಕೆಲಸ ಮಾಡದೆ ಏನು ಇಲ್ಲದೆ ಬರೀ ಡೇ ಡ್ರೀಮಿಂಗು, ಮಲ್ಕೊಂಡು ನಿದ್ದೆ ಹೊಡ್ಕೊಂಡು ಅವನು ಆ ಥರ ಕನಸು ಕಾಣ್ತಾ ಇರ್ತಾನೆ. ಆಮೇಲೆ ವಿಸ್ತಾರವಾದ ಜಮೀನು ಮತ್ತು ಅನೇಕ ಮನೆಗಳನ್ನು ಕೊಂಡಂತೆ, ತುಂಬ ಮನೆ ಕೊಂಡ್ಕೊಂಡ್ಬಿಟ್ಟಿದ್ದೀನಿ, ಜಮೀನು ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅವನಿಗೆ ಕನಸು. ಸುಂದರಿಯಾದ ಹೆಂಡತಿಯನ್ನು ಪಡೆದಂತೆ ಕನಸು ಕಾಣ್ತಾ ಇರ್ತಾನೆ. ತನ್ನ ಹೆಂಡತಿಯು ತನ್ನೊಂದಿಗೆ ಜಗಳ ಕಾಯಬಹುದೆಂದು ಅನ್ನಿಸಿ ಅವನಿಗೆ ಕೋಪ ಬಂತು. ಸೊ ಫೈಟಿಂಗ್ ಮಾಡ್ತಾ ಇದ್ದಾಳೆ ಅವಳು ಅಂತ ಅನ್ಕೊಂಡು ಕೋಪ ಬರುತ್ತೆ ಅವನಿಗೆ. ಆಮೇಲೆ ಒದಿತಾನೆ ಆ ಜಗಳ ಇದರಲ್ಲಿ. ಆದರೆ ಅವಂದೇ ಎರಡೇ ಇರುತ್ತೆ ಅವನ ಹತ್ರ, ಅದು ಒಡೆದು ಇದಾಗೋಗುತ್ತೆ. ಸೊ ಹಾಗಾಗಿ ಕೂತ್ಕೊಂಡು ಏನು ಕೆಲಸ ಮಾಡದೆ ಅವನು ಯಾರೂ ಡೇ ಡ್ರೀಮ್ ಮಾಡಬಾರ್ದು ಅನ್ನೋದು ಇದರಲ್ಲಿ ಹೇಳ್ತಾ ಇದ್ದಾರೆ. ನಿರ್ಗತಿಕನಾದನು. ಕೀರ್ತನೆಯಲ್ಲಿರಲಿ, ಅಂದರೆ ನಾವು ಸಂಕೀರ್ತನೆ ಮಾಡ್ತಾ ಇರಲಿ, ಓದ್ತಾ ಇರಲಿ, ಬರಿತಾ ಇರಲಿ, ಅಥವಾ ಪ್ರಚಾರ ಮಾಡ್ತಾ ಇರಲಿ, ಕೃಷ್ಣ ಪ್ರಜ್ಞೆ ಇನ್ನೊಬ್ಬರಿಗೆ ಹಂಚ್ತಾ ಇರಲಿ, ಪ್ರಭುಪಾದರು ಕೃಷ್ಣ ಪ್ರಜ್ಞೆಯ ಪ್ರಸಾರದ ಮತ್ತು ಹಿಂದಿನ ಆಚಾರ್ಯರ ಕನಸುಗಳನ್ನು ಈಡೇರಿಕೆಯ ತಮ್ಮ ಯೋಜನೆಗಳಲ್ಲಿ ತಲ್ಲೀನರಾಗಿರುತ್ತಿದ್ದರು. ನೋಡಿ, ಆ ಪ್ರಭುಪಾದರು ಯಾವಾಗಲೂ ಏನು ಮಾಡ್ತಾ ಇದ್ರು ಕೂಡ ಅವರು ಆಚಾರ್ಯ ಇದ್ದಾರಲ್ಲ, ಪ್ರೀವಿಯಸ್ ಆಚಾರ್ಯಗಳು, ಅವ್ರದ್ದು ಏನು ಕನಸಿತ್ತು, ಅವ್ರದ್ದು ಏನು ಧ್ಯೇಯ ಇತ್ತು, ಅದನ್ನು ಇವರು ಮಾಡೋದ್ರಲ್ಲೇ ಯಾವಾಗಲೂ ಮಗ್ನರಾಗಿರ್ತಾರೆ. ಈಗ ಅವರು ತಮ್ಮ ಮುಂದಿನ ಹೆಜ್ಜೆಗಳನ್ನು ಪೂರ್ಣಗೊಳಿಸಲು ಕಾತರರಾಗಿದ್ದರು. ಸೊ ಅವ್ರಿಗೆ ಇನ್ನಷ್ಟು ಮತ್ತಷ್ಟು ಕ್ಯೂರಿಯಾಸಿಟಿ, ಮುಗಿಸ್ಬೇಕು ಅನ್ನೋದು. ಇದಕ್ಕಾಗಿ ಅವರು ತಮ್ಮ ಇಬ್ಬರು ಶಿಷ್ಯರ ಬಗೆಗೆ ಮತ್ತು ಹಾಗೂ ಅವರು ಕೈಗೊಂಡಿದ್ದ ಬಹು ಮುಖ್ಯ ಕೆಲಸದ ಬಗ್ಗೆ ಧ್ಯಾನಿಸುತ್ತಾ ನಡುರಾತ್ರಿ ಕಳೆದಿದ್ದರು, ಎಚ್ಚರವಾಗಿದ್ದು ಅವರಿಗೆ ಕಾಯುತ್ತಿದ್ದರು. ಅವರಿಬ್ಬರು ಶಿಷ್ಯರು ಇರ್ತಾರಲ್ಲ, ಸೊ ಅವರು ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರು ರಾತ್ರಿ ಎಲ್ಲ ಕಾಯ್ತಾ ಇರ್ತಾರೆ, ಎಚ್ಚರವಾಗಿರ್ತಾರೆ. ಪ್ರಭುಪಾದರು ಆಲೋಚನಾ ಮಗ್ನರಾಗಿ ಕುಳಿತಿದ್ದಾಗ ಕೇಳಿ ಬರ್ತಿದ್ದ ಶಬ್ದಗಳು ರಾತ್ರಿಯ ಮಾಮೂಲಿ, ಅದೇ ನೈಟಲ್ಲೆಲ್ಲ ನಮಗೆ ನಾಯಿ ಬೊಗಳೋದು ಅದು ಇದು ಬೇರೆದೇನೇನೋ ಕೇಳಿಸುತ್ತಲ್ಲ, ಆ ಥರ. ಸೊ ಕೇಳಿ ಬರೋ ಶಬ್ದಗಳು ಮನೆಯಲ್ಲಾದರೆ, ದೊಡ್ಡ ಮನೆಗಳೆಲ್ಲ ಆದರೆ ಕೆಲವು ಸಲ ಈ ಇಲಿಗಳು ಓಡಾಡೋದು ಆ ಥರದ್ದೆಲ್ಲ ಕೇಳಿಸುತ್ತಲ್ಲ. ಸೊ ಹಾಗೆ ಒಬ್ಬ ಬ್ರಹ್ಮಚಾರಿ ಗೊರಕ್ಕೆ ಹೊಡೆಯುತ್ತಿದ್ದ ಶಬ್ದ ಮತ್ತು ದೂರದಲ್ಲಿ ಗಸ್ತು ತಿರುಗುತ್ತಿದ್ದ ರಾತ್ರಿಯ ಕಾವಲುಗಾರರು, ಪೊಲೀಸ್ನವರೆಲ್ಲ ಇದು ಮಾಡ್ತಾ ಇರ್ತಾರಲ್ಲ, ಬೀಟ್ ಹೊಡಿತಿರ್ತಾರಲ್ಲ, ಅವೆಲ್ಲ ಕೇಳಿಸ್ತಾ ಇರುತ್ತೆ. ಅವನ ಕೋಲ್ನ ಹೊಡ್ಕೊಂಡು ಹೋಗ್ತಾನಲ್ಲ, ಸೊ ಅದನ್ನೆಲ್ಲ. ಕಾರುಗಳು ಓಡಾಟ ಇರಲಿಲ್ಲ, ಈ ಸೌಂಡ್, ಟ್ರಾಫಿಕ್ ಇರೋದಿಲ್ವಲ್ಲ ನೈಟಲ್ಲಿ. ಸೊ ಆಗಾಗ ಗುಳಿಗಳಿಂದ ತುಂಬಿದ ರಸ್ತೆಗಳ ರಿಕ್ಷಾಗಳ ದಡಬಡ ಸದ್ದು ಸಾರುತ್ತಾ ಕುಳಿತಿದ್ದು. ರೋಡೆಲ್ಲ ಪಾಟ್ ಹೋಲ್ಸ್ ಆಗೋಗಿರುತ್ತಲ್ಲ, ಹಳ್ಳ ಬಿದ್ದಿರುತ್ತಲ್ಲ, ಅಲ್ಲಿ ಆಟೋಗಳು ಹೋಗೋದೆಲ್ಲ, ಆಟೋ ಹೋದರೆ ದಡ ಸೌಂಡ್ ಆಗುತ್ತಲ್ಲ, ಅದು ಕೇಳಿಸ್ತಾ ಇತ್ತು. ಪ್ರಭುಪಾದರು ಯೋಚಿಸಿದರು, ಬಹುಶಃ ತಮ್ಮ ಹುಡುಗರೇನಾದರೂ ದರೋಡೆಗೀಡಾಗಿರಬಹುದೇ. ಪ್ರಭುಪಾದರು ಅನ್ಕೋತಾರೆ, ಏನಾದರೂ ಇವರು ಈ ಥರ ಕಳ್ತನಕ್ಕೆ ಅದಕ್ಕೆ ಏನಾರು ಸಿಕ್ಕಾಕೊಂಡ್ಬಿಟ್ಟಿದಾರ, ಯಾರು ಇವ್ರನ್ನ ಇದು ಮಾಡಿಬಿಟ್ಟಿದಾರ ಅಂತ. ಅವರನ್ನು ಬೀಳ್ಕೊಡುವ ಮೊದಲು ಪ್ರಭುಪಾದರು ತಮಾಲ ಕೃಷ್ಣನಿಗೆ ಹಣವನ್ನು ಬಟ್ಟೆಯ ಪಟ್ಟಿಯಲ್ಲಿ ಅಡಗಿಸಿಟ್ಟು ಸೊಂಟಕ್ಕೆ ಕಟ್ಟಿಕೊಂಡು ಸಾಗಿಸುವ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದರು. ದುಡ್ಡು ತೋರಿಸೋದು ಬೇಡ, ಯಾಕೆಂದರೆ ಅದೇ ತಾನೇ ಮೇಯ್ನ್ ಅಟ್ರಾಕ್ಷನ್, ದುಡ್ಡು ಚಿನ್ನ ಅಂತವೆಲ್ಲ. ಸೊ ಅದನ್ನು ಈ ಸೊಂಟದಲ್ಲಿ ಇಟ್ಕೋ ಅಂತ ಹೇಳ್ಕೊಟ್ಟಿರ್ತಾರೆ ಹೇಗೆ ಮಾಡಬೇಕು ಅಂತ ಅವರು ಶಿಷ್ಯ ತಮಾಲ್ ಕೃಷ್ಣನಿಗೆ. ಆದರೆ ಅದು ಭಾರಿ ಮೊತ್ತದ ಹಣವಾಗಿತ್ತು, ತುಂಬ ಜಾಸ್ತಿ
ದುಡ್ಡಿತ್ತು. ಜೊತೆಗೆ ನವದ್ವೀಪದ ಆಸುಪಾಸಿನಲ್ಲಿ ದರೋಡೆಗಳು ಅಸಾಮಾನ್ಯವೇನಾಗಿರಲಿಲ್ಲ. ಅಂದ್ರೆ ಅಲ್ಲಿ ದರೋಡೆ ಆಗೋದು ಕಾಮನ್ ಆಗಿತ್ತು. ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ಯೋಚನೆ, ಏನಾರು ಮಾಡ್ಬಿಟ್ಟಿದಾರ ಅಂತ, ಅಥವಾ ಬೇರೆ ಯಾವುದೋ ಕಾರಣಕ್ಕೆ ತಡವಾಗಿ, ಇಲ್ಲ ಇದಲ್ಲದೆ ಇದ್ರೆ ಇನ್ನೇನಾದ್ರೂ ರೀಸನ್ ಇದ್ದು ಅವ್ರಿಗೆ ಲೇಟ್ ಆಗಿರಬಹುದು ಅವ್ರು ಬರೋದು ಅಂತ. ಕೆಲವು ಸಲ ಭಾರಿ ಮೊತ್ತದ ಹಣವನ್ನೊಳಗೊಂಡ ಜಮೀನಿನ ವಹಿವಾಟುಗಳಲ್ಲಿ ವಿನಿಮಯಗೊಳ್ಳುವ ಹಣದ ಪ್ರತಿ ನೋಟಿನ ಮುಖಬೆಲೆ ಮತ್ತು ಕ್ರಮ ಸಂಖ್ಯೆಯನ್ನು ಗುಮಾಸ್ತೆಯು ದಾಖಲಿಸಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತಿತ್ತು. ಅಥವಾ ಬಹುಶಃ ರೈಲು ಕೆಟ್ಟಿರಬಹುದು. ಅಂದ್ರೆ ಪ್ರತಿಯೊಂದು ನೋಟ್ ಡಿನಾಮಿನೇಷನ್ ನಂಬರ್ ಬರ್ಕೊಂಡು ಇದು ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿರುತ್ತೆ. ಅದು ಲೇಟ್ ಆಗುತ್ತಲ್ಲ. ಈಗ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡಿದ್ದಾಗ ಅದು ಬರ್ಕೊಳ್ಳೋದೆಲ್ಲ ಮಾಡೋದು ಲೇಟ್ ಆಗುತ್ತೆ. ಇಲ್ಲ ಟ್ರೈನ್, ಅವಾಗೆಲ್ಲ ಟ್ರೈನಲ್ಲಿ ಓಡಾಡ್ತಿರಲಿಲ್ಲ, ಟ್ರೈನ್ ಏನಾದರೂ ಲೇಟ್ ಆಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲ ಈ ರೀತಿಲೂ. ಹಠಾತ್ತನೆ ಪ್ರಭುಪಾದರಿಗೆ ಮಹಡಿಯ ಮೆಟ್ಟಲುಗಳ ಮೇಲೆ ಹೆಜ್ಜೆಗಳ ಸದ್ದು ಕೇಳಿಸಿತ್ತು. ತಕ್ಷಣ ಮೆಟ್ಲದ ಸೌಂಡ್ ಕೇಳುತ್ತೆ, ಅಂದ್ರೆ ಬರ್ತಾ ಇದ್ದಾರೆ ಅಂತ. ಯಾರೋ ಹೊರಬಾಗಿಲನ್ನು ತೆರೆದು ಮತ್ತು ಇದೀಗ ಮೊಗಸಾಲೆಯಲ್ಲಿ ನಡೆದು ಬಂದರು. ಮೆತ್ತಗೆ ಬಾಗಿಲು ಬಡಿದ ಶಬ್ದ, ಡೋರ್ ನಾಕ್ ಮಾಡ್ತಾರೆ. ಯಾರದು ಕೇಳಿದ್ರು ಪ್ರಭುಪಾದರು. ತಮಾಲ ಕೃಷ್ಣನು ಒಳಗೆ ಬಂದ. ತಮಾಲ್ ಕೃಷ್ಣ ಅವ್ರ ಶಿಷ್ಯ ಒಳಗೆ ಬರ್ತಾರೆ. ಶ್ರೀಲ ಪ್ರಭುಪಾದರಿಗೆ ಸಾಷ್ಟಾಂಗ ಎರಗಿದರು. ಪ್ರಭುಪಾದರು ಕೇಳಿದ್ರು, ಸುದ್ದಿ ಏನು? ತಮಾಲ ಕೃಷ್ಣನ್ ವಿಜಯೋತ್ಸವದ ತಲೆ ಎತ್ತಿ ನುಡಿದನು, ಆ ಜಮೀನು ಈಗ ನಿಮ್ಮದು. ಸೊ ಜಾಗ ಸಿಕ್ತು ಅಂತ ಹೇಳ್ತಾರೆ. ಪ್ರಭುಪಾದರು ನೆಮ್ಮದಿಯ ನಿಟ್ಟುಸಿರುಬಿಟ್ಟು ಹಿಂದಕ್ಕೆ ಹೇಳಿದರು, ಒಳ್ಳೆಯದು, ಈಗ ನೀನು ವಿಶ್ರಾಂತಿ ಪಡೆಯಬಹುದು. ಸೊ ಈಗ ನೀನು ಸ್ವಲ್ಪ ಆರಾಮ್ ತಗೋಬಹುದು ಅಂತ ಹೇಳ್ತಾರೆ. ಇದನ್ನ ಅವಾಗಲೇ ಓದಿದ್ವಲ್ಲ, ನಮ್ಗೆ ಪೇಜ್ ನಂಬರ್ ಗೊತ್ತಿಲ್ಲದೆ. ಸೊ ಇದನ್ನ ಸ್ವಲ್ಪ ಹೇಳ್ತೀನಿ, ಮತ್ತೆ ಓದೋಣ. ಮಾಯಾಪುರದಲ್ಲಿ ನಡೆಯಲಿದ್ದ ಇಸ್ಕಾನ್ನ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಭಾಗವಹಿಸುವಂತೆ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರನ್ನು ಕೋರಲು ಪ್ರಭುಪಾದರು ಇಂಗ್ಲೆಂಡಿನಲ್ಲಿದ್ದ ಭಾರತದ ಹೈಕಮಿಷನ್ ಅವರಿಗೆ ಹೇಳಿದರು. ಸೊ ಇವಾಗ ಇದು ಸಿಕ್ತಲ್ಲ ಅವರಿಗೆ ಜಾಗ. ಸೊ ಶಂಕುಸ್ಥಾಪನೆ ಮಾಡೋದಕ್ಕೋಸ್ಕರ ಅವರು ಮಾಯಾಪುರದ ದೇವಸ್ಥಾನ ಇದು ಮಾಡೋದಕ್ಕೋಸ್ಕರ ಇಂಡಿಯಾದ ಪ್ರೈಮ್ ಮಿನಿಸ್ಟ್ರು ಇಂದಿರಾ ಗಾಂಧಿ ಅವ್ರನ್ನ ಅವ್ರು ಮಾಡಲಿ ಅಂತ ಇವ್ರಿಗೆ ಉದ್ದೇಶ ಇರುತ್ತೆ. ಸೊ ಅವ್ರಿಗೆ ಇನ್ವಿಟೇಷನ್ ಕಳಿಸೋದು, ಅವ್ರಿಗೆ ಹೇಳೋದು ಎಲ್ಲ ಲೀಗಲಿ ಫಾರ್ಮಲ್ ಆಗಿ ಆಗ್ಬೇಕಲ್ಲ. ಸೊ ಹಾಗಾಗಿ ಅವರು ಲಂಡನ್ನಲ್ಲಿರೋ ಹೈಕಮಿಷನ್ ಅವ್ರಿಗೆ ಹೇಳ್ತಾರೆ, ಲೆಟ್ರ್ ಬರೀತಾರೆ. ತಮ್ಮ ಎಲ್ಲ GBC ಕಾರ್ಯದರ್ಶಿಗಳು ಸಹ ಈ ಸಮಾರಂಭದಲ್ಲಿ ಉಪಸ್ಥಿತರಬೇಕೆಂದು ಈಗಾಗಲೇ ಅವರು ಆದೇಶ ನೀಡಿದರು. ಅದೇ ಜನರಲ್ ಬಾಡಿ ಕೌನ್ಸಿಲ್, ಅದು ಅವರು ಇರ್ತಾರಲ್ಲ, ಅಲ್ಲ ಸಾರಿ, ಗವರ್ನಿಂಗ್ ಬಾಡಿ ಕಮಿಷನ್ GBC. ಸೊ ಇದು ಇಸ್ಕಾನ್ದು ಗವರ್ನಿಂಗ್ ಬಾಡಿ ಕಮಿಷನ್, ಅಲ್ಲಿರೋ ಎಲ್ಲಾನು ಪ್ರತಿಯೊಬ್ರು ಕಾರ್ಯದರ್ಶಿಗಳು ಯಾರ್ಯಾರಿದ್ದಾರೋ ಅವರೆಲ್ಲ ಮೆಂಬರ್ಸು ಬರಲೇಬೇಕು, ಅದಕ್ಕೆ ಆ ಸಮಾರಂಭದಲ್ಲಿ ಇರಲೇಬೇಕು ಅಂತ ಹೇಳಿರ್ತಾರೆ, ಆರ್ಡರ್ಸ್ ಮಾಡಿರ್ತಾರೆ. ಕಲ್ಕತ್ತಾದ ಅನೇಕ ಪ್ರತಿಷ್ಠಿತ ನಾಗರಿಕರನ್ನು ಆಹ್ವಾನಿಸಲು ತಮ್ಮ ಭಕ್ತರಿಗೆ ಅವರು ಸೂಚಿಸಿದ್ದರು. ಸೊ ಇನ್ಯಾರು ಇಂಪಾರ್ಟೆಂಟ್ ಜನರನ್ನೆಲ್ಲ ಕರಿಬೇಕು ಅಂತ ಹೇಳಿ ಅವರು ಹೇಳಿರ್ತಾರೆ ಶಿಷ್ಯಂದ್ರಿಗೆ. ಭಾರತದಲ್ಲಿದ್ದ ಭಕ್ತರಿಗೆ ಅವರು ಪತ್ರಗಳನ್ನು ಬರೆದು ಶ್ರೀಮತಿ ಇಂದಿರಾ ಗಾಂಧಿಯವರು ಬರಲು ಸಾಧ್ಯವಿರಲಿಲ್ಲದಲ್ಲಿ ಕಡೆ ಪಕ್ಷ ಬಂಗಾಳದ ರಾಜ್ಯಪಾಲರಾದ ಶ್ರೀ SS ಧಾವನ್ ಅವರನ್ನು ಒಪ್ಪಿಸಬೇಕೆಂದು ಹೇಳಿದರು. ಅಕಸ್ಮಾತ್ ಇಂದಿರಾ ಗಾಂಧಿಯವರು ಬರೋಕ್ಕಾಗದೇ ಇದ್ರೆ ಅವ್ರ ರೆಪ್ರೆಸೆಂಟೇಟಿವ್ ಗವರ್ನರ್ ಅವರಾದರೂ ಬರಲಿ, ಧಾವನ್ ಅನ್ನೋರು ಬರಲಿ ಅಂತ ಹೇಳಿದ್ದಾರೆ. ಈ ನಡುವೆ ಪ್ರಭುಪಾದರು ವಾಸ್ತುಶಿಲ್ಪ ಮತ್ತು ವಿನ್ಯಾಸಗಳ ಅನುಭವಶಾಲಿಗಳಾಗಿದ್ದ ತಮ್ಮ ಹಲವು ಶಿಷ್ಯರನ್ನು ಲಂಡನ್ನಿನಲ್ಲಿ ಭೇಟಿಯಾಗಿದ್ದರು. ಸೊ ಯಾರಂದ್ರೆ ಇವರು ವಾಸ್ತುಶಿಲ್ಪ ಅಂದ್ರೆ ದೇವ್ರನ್ನ ಮೂರ್ತಿ ಮಾಡೋರು ಇರ್ತಾರಲ್ಲ, ಆರ್ಕಿಟೆಕ್ಟ್ಸು, ಅವರೆಲ್ಲ ಬಿಲ್ಡರ್ಸು, ಅವ್ರನ್ನೆಲ್ಲ ಭೇಟಿಯಾಗಿರ್ತಾರೆ ಪ್ರಭುಪಾದರು. ಮಾಯಾಪುರದ ಬೃಹತ್ ಯೋಜನೆಗಳಿಗೆ ಅವರು ನಕ್ಷೆಗಳನ್ನು ಸಿದ್ಧಪಡಿಸಬೇಕೆಂದು ಪ್ರಭುಪಾದರು ಬಯಸಿದ್ರು. ಫುಲ್ ಫ್ಲೋರ್ ಪ್ಲಾನ್ ಎಲ್ಲ ಹಾಕಿ ಎಲ್ಲ ಮಾಡಬೇಕು ಅಂತ ಅವ್ರಿಗೆ ಇಚ್ಛೆ ಇರುತ್ತೆ. ನರನಾರಾಯಣನು ರಥಗಳನ್ನು ನಿರ್ಮಿಸಿದ್ದನ್ನು ಮತ್ತು ದೇವಾಲಯದ ಒಳಾಂಗಣದ ವಿನ್ಯಾಸವನ್ನು ರಚಿಸಿದನು. ಸೊ ನರನಾರಾಯಣ ಅನ್ನೋರು ರಥಯಾತ್ರೆ ಜಗನ್ನಾಥ ಸ್ವಾಮಿದ ರಥಯಾತ್ರೆ ಆಗುತ್ತಲ್ಲ, ಸೊ ಅದನ್ನೆಲ್ಲ ಅವರು ಎಲ್ಲ ಒಬ್ಬೊಬ್ರಿಗೊಂದೊಂದು ಕೆಲಸ ಕೊಟ್ಕೊಂಡು ಅವ್ರು ಮಾಡ್ತಾರೆ.
ರಣಚೋರನು ವಾಸ್ತುಶಿಲ್ಪವನ್ನು ಅಧ್ಯಯನ ಮಾಡಿದ್ದನು ಮತ್ತು ಭವಾನಂದನು ಉದ್ಯೋಗಸ್ಥ ವಿನ್ಯಾಸಕರನಾಗಿದ್ದನು. ಸೊ ಒಬ್ಬೊಬ್ರಿಗೆ ಒಂದೊಂದು ಅವ್ರವ್ರು ಯಾವುದ್ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೋ ಅವ್ರು ಅಂಥದ್ದೇ ಕೆಲಸಗಳನ್ನ ಅವ್ರಿಗೆ ಕೊಡ್ತಾರೆ. ಆದರೆ ಮಾಯಾಪುರದ ಕಟ್ಟಡಗಳಿಗೆ ನಕ್ಷೆಗಳನ್ನು ಪ್ರಭುಪಾದರು ತಾವೇ ಸ್ವತಃ ರೂಪಿಸಿದರು. ಮಾಯಾಪುರದಲ್ಲಿರೋ ಟೆಂಪಲ್ಗೆ ಅವರೇ ಖುದ್ದಾಗಿ ಕೂತ್ಕೊಂಡು ಪ್ಲಾನ್ ಎಲ್ಲ ಮಾಡ್ತಾರೆ. ಬಳಿಕ ಅವರು ತಮ್ಮ ತ್ರಿಸದಸ್ಯ ಸಮಿತಿಗೆ 3 ಜನ ಇರೋ ಸಮಿತಿ ರೇಖಾಚಿತ್ರಗಳನ್ನು ಹಾಗೂ ವಾಸ್ತುಶಿಲ್ಪದ ಮಾದರಿಯನ್ನು ಒದಗಿಸಲು ಹೇಳಿದರು. ಸೊ ಅವ್ರಿಗೆ ಹೇಳ್ತಾರೆ ಲೈನ್ ಡ್ರಾಯಿಂಗ್ ಅಂತಾರಲ್ಲ ಅದು. ಸೊ ಅವರು ಕೂಡಲೇ ಧನ ಸಂಗ್ರಹಣೆಗೆ ಮತ್ತು ಬೃಹತ್ ಯೋಜನೆಗೆ ಭಾರತದಲ್ಲಿ ಬೆಂಬಲ ಗಳಿಕೆಗೆ ತೊಡಗುವವರಿದ್ದರು. ಸೊ ಇದಕ್ಕೆ ಕಟ್ಟೋದಕ್ಕೆ ದುಡ್ಡು ಬೇಕಾಗುತ್ತಲ್ಲ. ಸೊ ಹಾಗಾಗಿ ಅದರದ್ದು ಒಂದ್ ಕಡೆ ಯೋಚನೆ ಮಾಡಬೇಕು ಅಂತ ಅವರು ಹೇಳ್ತಾ ಇರ್ತಾರೆ. ಪ್ರಭುಪಾದರ ಯೋಜನೆಗಳ ಬಗೆಗೆ ಕೇಳಿ ತಿಳಿದ ಭಕ್ತರಿಗೆ ಇದು ಇಸ್ಕಾನ್ ಯೋಜನೆಗಳಲ್ಲಿ ಅತ್ಯಂತ ಮಹತ್ವಾಕಾಂಕ್ಷೆಯದ್ದಾಗಿ ತೋರಿತು. ಸೊ ಇಷ್ಟೊಂದು ಭಕ್ತರು ಏನಂತಾರೆ, ಪ್ರಭುಪಾದರದ್ದು ಇಷ್ಟೊಂದು ಬೇಕಾದಷ್ಟು ಪ್ಲಾನ್ಸ್ ಇತ್ತಲ್ಲ, ಸೊ ಎಕ್ಸಿಕ್ಯೂಟ್ ಮಾಡಿದಾರಲ್ಲ. ಅದರಲ್ಲಿ ಇದು ಮಾಯಾಪುರದಲ್ಲಿರೋ ದೇವಸ್ಥಾನ ಅದು ದೊಡ್ಡದು, ತುಂಬಾ ಅವ್ರಿಗೆ ಭಾರಿ ಏನಂತಾರೆ ದೊಡ್ಡ ಆಕಾಂಕ್ಷೆ ಇರೋವಂಥ, ಇಷ್ಟ ಇರೋವಂಥದ್ದು, ದೊಡ್ಡ ಪ್ಲಾನ್ ಇರೋವಂಥದ್ದು ಇದು ಅಂತ ಅವ್ರಿಗೆ ಮನಸ್ಸಲ್ಲಿದೆ ಅಂತ ಎಲ್ಲರಿಗೂ ಅನಿಸುತ್ತದೆ, ಭಕ್ತರಿಗೆಲ್ಲರಿಗೂ. ರಸಲ್ ಚೌಕದಲ್ಲಿ ಬೆಳಗಿನ ವಾಯುವಿಹಾರಕ್ಕೆ ಹೋದಾಗ ಪ್ರಭುಪಾದರು ವಿವಿಧ ಕಟ್ಟಡಗಳ ಕಡೆ ಬೆರಳು ಮಾಡಿ ತೋರಿಸಿ ಅವುಗಳ ಎತ್ತರವೆಷ್ಟೊಂದು, ಅವ್ರು ಮಾರ್ನಿಂಗ್ ವಾಕ್ ಹೋಗ್ತಿರ್ತಾರಲ್ಲ ಅವ್ರ ಶಿಷ್ಯಂದ್ರ ಜೊತೆ ಪ್ರಭುಪಾದರು, ಅವರು ಅಲ್ಲಿ ಒಂದು ಬಿಲ್ಡಿಂಗ್ ತೋರಿಸ್ಬಿಟ್ಟು ಎಷ್ಟು ಹೈಟ್ ಎಷ್ಟಿದೆ ಹೇಳ್ತೀಯಾ ಅಂತ ಕೇಳ್ತಾರೆ. ಕೊನೆಗೆ ಒಂದು ಬೆಳಗ್ಗೆ ಅವರು ಮಾಯಾಪುರದ ಮುಖ್ಯ ದೇವಾಲಯವು 300 ಅಡಿಗಳಿಗಿಂತ ಹೆಚ್ಚು ಎತ್ತರವಿರಬೇಕೆಂದು ಪ್ರಕಟಿಸಿದರು. ಸೊ ಅವ್ರು ಹೇಳ್ತಾರೆ, ಸೊ ಇದರ ಹೈಟ್ ದೇವಸ್ಥಾನದ 300 ಫೀಟ್ಗಿನ ಜಾಸ್ತಿ ಇರಬೇಕು ಅಂತ. ಮಾಯಾಪುರದ ಮುಂಗಾರು ಪ್ರವಾಹಗಳು ಮತ್ತು ಮರಳು ನೆಲ ವಿಶಿಷ್ಟ ಕಷ್ಟಗಳನ್ನು ಎದುರಾಗಿಸುತ್ತವೆ. ಸೊ ಅಲ್ಲಿದ ನೆಲ ಯಾವ ಥರ ಇರುತ್ತೆ, ಒಂದೊಂದು ಪ್ರದೇಶದ್ದು ಲ್ಯಾಂಡ್ ಒಂದೊಂದು ಥರ ಇರುತ್ತಲ್ಲ. ಸೊ ಹಾಗಾಗಿ ಆಮೇಲೆ ಅದು ತೀರಾ ಕೋಸ್ಟಲ್ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ ಜಿಯೋಗ್ರಫಿಕಲಿ. ಸೊ ಅಲ್ಲಿ ಅವಾಗ ಆ ಗಂಗಾ ನದಿದು ಅಲೆಗಳು ಅದು ಇದು ಆಮೇಲೆ ಫ್ಲಡ್ಸು ಎಲ್ಲ ಆಗಬಾರ್ದು, ಅವೆಲ್ಲ ಎಲ್ಲ ಥರದ್ದು ಯೋಚನೆ ಮಾಡಿ ಅವರು ಏನೇನು ಬರುತ್ತೆ ನ್ಯಾಚುರಲ್ ಕೆಲಾಮಿಟೀಸ್ ಅದನ್ನೆಲ್ಲ ನೋಡಿಕೊಂಡು ಕಟ್ಟಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಆದ್ದರಿಂದ ಕಟ್ಟಡವನ್ನು ಒಂದು ರೀತಿ ತೇಲುವ ತೆಪ್ಪದಂತಹ ವಿಶೇಷ ನೆಲಗಟ್ಟಿನ ಮೇಲೆ ಕಟ್ಟಬೇಕಾಗುತ್ತದೆ ಅವರು ಹೇಳಿದರು. ಸೊ ತೆಪ್ಪ ನಾನು ನೋಡಿದ್ದೀನಿ, ಮೋಸ್ಟ್ಲಿ ಎಲ್ಲರೂ ನೋಡಿರ್ತೀರ ಅನ್ಕೊಂಡಿದ್ದೀನಿ, ದೋಣಿ ಥರ ಅದು ನದಿಲಿ ಹಿಂಗೆ ಹೋಗುತ್ತಲ್ಲ. ಸೊ ಆ ಥರ ಹಾಗೆ ಆ ಟೈಪ್ ಇದನ್ನು ಕಟ್ಟಬೇಕು ಅಂತ ಅವ್ರು ಹೇಳಿರ್ತಾರೆ. ಮುಂದೆ ಒಬ್ಬ ಸಿವಿಲ್ ಇಂಜಿನಿಯರ್ ಇದನ್ನು ದೃಢೀಕರಿಸಿದನು. ಅವನು ಇಂಜಿನಿಯರ್ ಕರೆದಾಗ ಅವರು ಹೌದು ಅಂತ ಹೇಳ್ತಾರೆ. ಸೊ 7th ಪೇಜ್ ನಾವು ಓದಿಲ್ಲ ಅನ್ಸುತ್ತೆ. ಲಲಿತಾ ಮಾತಾಜಿ ಓದಿ 7th. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೊದಲನೆಯ ಕಟ್ಟಡವು 4 ಅಂತಸ್ತು ಎತ್ತರದ ವಿಶಾಲವಾದ ಅತಿಥಿ ಗೃಹವಾಗಿರಬೇಕೆಂದು ಪ್ರಭುಪಾದರು ಹೇಳಿದರು. ಅದರ ವಿನ್ಯಾಸವು ಯಾವುದೇ ನಿರ್ದಿಷ್ಟ ವಾಸ್ತುಶಿಲ್ಪದ ರೀತಿಯನ್ನು ಅನುಸರಿಸಿರಲಿಲ್ಲ, ಆದರೆ ಬಹುಮಟ್ಟಿಗೆ ರಾಜಸ್ಥಾನದ ಮಾದರಿಯನ್ನು ಹೋಲುತ್ತಿತ್ತು. ಕಟ್ಟಡವು ತಿಳಿ ಕೆಂಪು ಬಣ್ಣದ್ದಾಗಿರಬೇಕು, ಅದರಲ್ಲಿ ಅನೇಕ ಕಮಾನುಗಳಿರಬೇಕು ಮತ್ತು ತಳ ಅಂತಸ್ತನ್ನು ಬಿಟ್ಟು ಉಳಿದ ಮಹಡಿಗಳಲ್ಲಿ ವಿಶಾಲವಾದ ಅಮೃತಶಿಲೆಯ ಮೊಗಸಾಲೆಗಳಿರಬೇಕೆಂದು ಅವರು ಬಯಸಿದರು. ಹಾಗೆಯೇ ಕಟ್ಟಡವು ಪೂರ್ವ ಪಶ್ಚಿಮಕ್ಕಿರಬೇಕು. ಆಗ ಸೂರ್ಯನ ಬೆಳಕು ಅದರ ಉದ್ದಕ್ಕೂ ಬೀಳುತ್ತದೆ, ನೇರವಾಗಿ ಕಟ್ಟಡದ ವಿಶಾಲ ಪ್ರಾಂಗಣದ ಮೇಲೆ ಬೀಳುವುದಿಲ್ಲ. ಬೇಸಿಗೆಯಲ್ಲಿ ದಕ್ಷಿಣದ ಗಾಳಿಯು ಅತಿಥಿ ಗೃಹವನ್ನು ತಂಪಾಗಿರುತ್ತದೆ. ಕಟ್ಟಡದಲ್ಲಿ ವಿದ್ಯುತ್ ಪಂಖಗಳು, ದೀಪಗಳು, ಆಧುನಿಕ ಸ್ನಾನಗೃಹಗಳು ಮತ್ತು ಶೌಚಗೃಹಗಳು ಇರಬೇಕು. ಕೊಠಡಿಗಳು ವಿಶಾಲವಾಗಿದ್ದು ಗಾಳಿ ಬೆಳಕು ಚೆನ್ನಾಗಿ ಬರುವಂತಿದ್ದು ಪೀಠೋಪಕರಣಗಳಿಂದ ಸುಸಜ್ಜಿತವಾಗಿರಬೇಕು. ಈ ಅತಿಥಿ ಗೃಹವನ್ನು ಆದಷ್ಟು ಬೇಗ ನಿರ್ಮಿಸಿ ಆ ಬಳಿಕ ಉಳಿದ ಕಟ್ಟಡಗಳನ್ನು ಕಟ್ಟಬೇಕೆಂದು ಪ್ರಭುಪಾದರು ಹೇಳಿದರು. ಅವುಗಳಲ್ಲಿ 500 ಮಂದಿ ಭಕ್ತರ ವಾಸಕ್ಕಾಗಿ ಕಟ್ಟಡಗಳು, ಹಲವು 1000 ಮಂದಿ ಕುಳಿತುಕೊಳ್ಳಬಹುದಾದ ವಿಶಾಲ ಪ್ರಸಾದ ಮಂದಿರ, ಅಡಿಗೆ ಮನೆಗಳ
ಸಮುಚ್ಚಯ ಮತ್ತು ಗೋಶಾಲೆ ಹತ್ತಿರದ ಹುಲ್ಲುಗಾವಲಿನಲ್ಲಿ ಮೇಯಿಸಬಹುದಾದ ಹಸುಗಳಿಗೆ ಆಶ್ರಯ ಸೇರಿದ್ದವು. ಕಾಲಾನುಕ್ರಮದಲ್ಲಿ ಆಸುಪಾಸಿನ ಜಮೀನನ್ನು ಸಹ ಸ್ವಾಧೀನಕ್ಕೆ ತೆಗೆದುಕೊಂಡು ಅಲ್ಲಿ ಉದ್ಯಾನಗಳನ್ನು, ಹೂತೋಟಗಳನ್ನು, ಮರ ಪೊದೆಗಳನ್ನು, ಕಾರಂಜಿಗಳನ್ನು, ಕಿರುದಾರಿಗಳನ್ನು ಮತ್ತು ಲತಾ ಮಂಟಪಗಳನ್ನು ನಿರ್ಮಿಸುವ ಆಸೆ ಇಸ್ಕಾನಿನಿಗಿತ್ತು. ಮುಖ್ಯ ಕಟ್ಟಡವಾದ ಮಾಯಾಪುರ ಚಂದ್ರೋದಯ ಮಂದಿರವು ಕನಿಷ್ಠ 300 ಅಡಿ ಎತ್ತರದ್ದಾಗಿದ್ದು ಅದರ ನಿರ್ಮಾಣಕ್ಕೆ ಬಹುಶಃ ಕೋಟ್ಯಂತರ $, ಖರ್ಚಾಗಲಿತ್ತು. ಪ್ರಭುಪಾದರ ವರ್ಣನೆಯನ್ನು ಕೇಳಿ ವಾಸ್ತುಶಿಲ್ಪಿಗಳೇ ಅಲ್ಲದೆ ಭಕ್ತರು ಸಹ ವಿಸ್ಮಿತರಾದರು. ಅದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಕಾಂಗ್ರೆಸ್ ಭವನ ಅಥವಾ ಸಂತ ಪೀಟರ್ ಅವರ ಆರಾಧನಾ ಮಂದಿರಕ್ಕಿಂತಲೂ ವೈಭವಯುತವಾಗಿರುವಂತೆ ತೋರುತ್ತಿತ್ತು. ದೇವಾಲಯದ ನಡುವಿನ ಗುಮ್ಮಟವು ಬ್ರಹ್ಮಾಂಡದ 3 ಆಯಾಮಗಳ ಮಾದರಿಯೊಂದನ್ನು ಒಳಗೊಳ್ಳಲಿತ್ತು. ಅದರ ವಿನ್ಯಾಸವು ವೇದಗಳಲ್ಲಿ ವರ್ಣನೆಗಳನ್ನು ಆಧರಿಸಿ ಭೌತಿಕ ಬ್ರಹ್ಮಾಂಡವನ್ನೇ ಅಲ್ಲದೆ ಆಧ್ಯಾತ್ಮಿಕ ಲೋಕವನ್ನು ತೋರಲಿತ್ತು. ಮುಖ್ಯ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಮುಖ್ಯ ಬಜಾರವನ್ನು ಪ್ರವೇಶಿಸಿ ತಲೆ ಎತ್ತಿ ನೋಡಿದರೆ ಅಲ್ಲಿ ಶ್ರೀಮದ್ ಭಾಗವತದಲ್ಲಿ ವರ್ಣಿತವಾದ ಗ್ರಹವ್ಯೂಹಗಳು ಕಾಣಲಿದ್ದವು. ನರಕದ ಗ್ರಹಗಳಿಂದ ಮೊದಲುಗೊಂಡು ಭೂಮಂಡಲವಿರುವ ನಡುವಿನ ಗ್ರಹಗಳು, ಬಳಿಕ ದೇವತೆಗಳಿರುವ ಸ್ವರ್ಗದ ಗ್ರಹಗಳು ಮತ್ತು ಆ ಬಳಿಕ ಭೌತಿಕ ಜಗತ್ತಿನ ಅತ್ಯುನ್ನತ ಗ್ರಹವಾದ ಬ್ರಹ್ಮಲೋಕ ತೋರಲಿದ್ದವು. ಬ್ರಹ್ಮಲೋಕದ ಮೇಲೆ ಶಿವನ ನಿವಾಸವಾದ ಗ್ರಹ ಮತ್ತು ಅದರ ಮೇಲೆ ಆಧ್ಯಾತ್ಮಿಕ ಆಕಾಶ ಅಥವಾ ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿಯ ಆಧ್ಯಾತ್ಮಿಕ ಪ್ರಭೆಯೊಳಗೆ ಕಾಣಿಸ್ತಿದೆ ಮಾತಾಜಿ. ಶಾಶ್ವತ ಮುಕ್ತರಾದ ಎಷ್ಟನೇ ಮೇಲೆ ಹೋಯಿತು? ಈಗ ಕಾಣಿಸ್ತಿದೆ. ಪ್ರಭೆಯೊಳಗೆ ಶಾಶ್ವತ ಮುಕ್ತರಾದ ಆತ್ಮಗಳ ನಿವಾಸವಾದ ವೈಕುಂಠ ಗ್ರಹಗಳು. ಎಲ್ಲಕ್ಕೂ ಎತ್ತರದಲ್ಲಿ ಕೃಷ್ಣಲೋಕದ ಪರಮಗ್ರಹ. ಅಲ್ಲಿ ಭಗವಂತನು ತನ್ನ ಮೂಲ ಶಾಶ್ವತ ರೂಪದಲ್ಲಿ ತನ್ನ ಅತ್ಯಾಪ್ತ ಭಕ್ತರೊಂದಿಗೆ ತನ್ನ ಲೀಲೆಗಳನ್ನು ಆನಂದಿಸುತ್ತಿರುವುದು ಕಾಣಲಿತ್ತು. ಆ ದೇವಾಲಯದಲ್ಲಿ ಒಂದು ಚಿಕ್ಕ ಅರಮನೆ ಸಹ ನಿರ್ಮಾಣಗೊಳ್ಳಲಿತ್ತು. ಅದರಲ್ಲಿ ರಾಧೆ ಮತ್ತು ಕೃಷ್ಣರ ವಿಗ್ರಹಗಳು ನೆಲೆಗೊಳ್ಳಲಿದ್ದವು. ರೇಷ್ಮೆ ವಸ್ತ್ರಗಳು ಮತ್ತು ರತ್ನ ಖಚಿತವಾದ ಬೆಳ್ಳಿ ಬಂಗಾರಗಳ ಕಂಬಗಳು ಆ ವಿಗ್ರಹಗಳನ್ನು ಸುತ್ತುವರಿಯಲಿದ್ದವು. ಮಾಯಾಪುರ ಚಂದ್ರೋದಯ ಮಂದಿರ ಮತ್ತು ಮಾಯಾಪುರ ನಗರ ಇಸ್ಕಾನ್ನ ಜಾಗತಿಕ ಕೇಂದ್ರವಾಗಲಿತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಇಂತಹ ಕೃಷ್ಣ. ವೈಭವೋಪೇತವಾದ ವಾಸ್ತುಶಿಲ್ಪದ ಅದ್ಭುತವು ಜಗತ್ತಿನ ಇಂತಹ ಅಜ್ಞಾತ ಭಾಗದಲ್ಲೇಕೆ? ಇದಕ್ಕೆ ಉತ್ತರವನ್ನು ಪ್ರಭುಪಾದರು ಹೀಗೆ ವಿವರಿಸಿದರು. ಮಾಯಾಪುರವು ವಾಸ್ತವವಾಗಿ ಅಜ್ಞಾತವಲ್ಲ, ಕೇವಲ ಪ್ರಾಪಂಚಿಕ ದೃಷ್ಟಿಗೆ ಅದು ಹಾಗೆ ತೋರುತ್ತದೆಯಷ್ಟೇ. ಕೇಂದ್ರ ಸ್ಥಾನದಲ್ಲಿರುವುದು ಪ್ರಾಪಂಚಿಕ ದೃಷ್ಟಿಗೆ ದೂರದ ಸಂಗತಿಯಾಗಿ ತೋರುತ್ತದೆ. ಆತ್ಮ ಮತ್ತು ಮರಣೋತ್ತರ ಜೀವನವು ದೂರದ ವಿಷಯಗಳಾಗಿ ಕಾಣುತ್ತವೆ. ಅದೇ ದೇಹ ಮತ್ತು ತಕ್ಷಣದ ಇಂದ್ರಿಯ ತೋಷಣವು ಕೇಂದ್ರ ಸಂಗತಿಗಳಾಗಿ ಕಾಣುತ್ತವೆ. ಮಾಯಾಪುರದಲ್ಲಿ ಮಾನವೀಯ ಅರಿವು ತೋರುವ ದೇವಾಲಯವನ್ನು ಟೆಂಪಲ್ ಆಫ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಸ್ಥಾಪಿಸುವ ಮೂಲಕ ಶೀಲ ಪ್ರಭುಪಾದರು ಭೌತಿಕ ದೃಷ್ಟಿಯ ಜಗತ್ತಿನ ಗಮನವನ್ನು ಮತ್ತೆ ನಿಜವಾದ ಕೇಂದ್ರದೆಡೆಗೆ ನಿರ್ದೇಶಿಸಲಿದ್ದರು. ಇಸ್ಕಾನ್ ಮಾಯಾಪುರ ಯೋಜನೆಯ ಸೌಂದರ್ಯವು ಪ್ರತಿ ಪ್ರಾಮಾಣಿಕ ಸಂದರ್ಶಕನಿಗೂ ಮನಮೋಹಕವಾಗಿ ತೋರಲಿದೆ. ಆಧ್ಯಾತ್ಮಿಕ ಪ್ರಪಂಚವು ನಿಜಕ್ಕೂ ಇಲ್ಲಿದೆ ಎಂಬುದನ್ನು ಅವನು ಕಾಣಲಿದ್ದಾನೆ. ಮಾಯಾಪುರದಲ್ಲಿ ವಾಸಿಸುವ ಭಕ್ತರು ಸದಾ ಹರೇ ಕೃಷ್ಣ ಕೀರ್ತನೆಯಲ್ಲಿ ಮುಳುಗಿರುವುದರಿಂದ ಹಾಗೂ ಕೃಷ್ಣ ಪ್ರಜ್ಞೆಯ ತತ್ವಜ್ಞಾನದ ಚರ್ಚೆಯಲ್ಲಿ ನಿರತನಾಗಿರುವುದರಿಂದ ಬುದ್ಧಿವಂತರಾದ ಯಾರೇ ಸಂದರ್ಶಕರಿಗೆ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳೇ ಅತ್ಯುನ್ನತ ಸತ್ಯವೆಂಬುದನ್ನು ಮನವರಿಕೆ ಮಾಡಿಕೊಳ್ಳಲು ಸಮರ್ಥರಾಗಿದ್ದಾರೆ. ಭಕ್ತರು ಪರಮಸತ್ಯದ ತತ್ವವನ್ನು ವಿವರಿಸುವುದರಿಂದ ಸಂದರ್ಶಕರು ಮತಧರ್ಮಗಳ ಅಂಧಾಭಿಮಾನಿಗಳಿಂದಾಚೆಯ
ನಿಜವಾದ ಆಧ್ಯಾತ್ಮಿಕ ಸತ್ಯವನ್ನು ಗ್ರಹಿಸಲು ಶಕ್ತರಾಗುತ್ತಾರೆ. ಮಿಗಿಲಾಗಿ ನಿರಂತರ ಹರೇ ಕೃಷ್ಣ ಕೀರ್ತನೆಯಲ್ಲಿ ಮತ್ತು ಭಗವಾನ್ ಕೃಷ್ಣನ ವೈವಿಧ್ಯಪೂರ್ಣ ಸೇವೆಗಳಲ್ಲಿ ನಿರತರಾಗಿ ದಿವ್ಯಾನಂದದಲ್ಲಿರುವ ಭಕ್ತರು ದೇವೋತ್ತಮ ಪರಮಪುರುಷನನ್ನು ಧ್ಯಾನಿಸಲು ಭಕ್ತಿಯೋಗವು ಅತ್ಯಂತ ಸರಳ ನೇರ ಮಾರ್ಗವೆಂಬುದನ್ನು ಪ್ರತ್ಯಕ್ಷವಾಗಿ ತೋರುತ್ತಾರೆ. ಇಸ್ಕಾನ್ನ ಮಾಯಾಪುರ ನಗರದಲ್ಲಿ ತಂಗಿದ್ದಾಗ ವ್ಯಕ್ತಿಯು ಬಹುಬೇಗ ಭಗವಂತನ ಭಕ್ತನಾಗುತ್ತಾನೆ ಮತ್ತು ಆನಂದ ತುಂದಿರನಾಗಿ ಕೀರ್ತನೆ ಮಾಡುತ್ತಾ ನರ್ತಿಸತೊಡಗುತ್ತಾನೆ. ಶೀಲಪ್ರಭುಪಾದರು ಭಕ್ತಿಯೋಗದ ಮೂಲಕ ಭೌತಿಕ ವಸ್ತುಗಳನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನೊಂದಿಗೆ ತಳುಕು ಹಾಕಿ ಹೇಗೆ ಪ್ರಪಂಚವನ್ನು ಆಧ್ಯಾತ್ಮೀಕರಿಸಬಹುದೆಂಬುದನ್ನು ಮಾಡಿ ತೋರಿಸುತ್ತಿದ್ದರು. ಇಂತಹ ಆಧ್ಯಾತ್ಮಿಕ ಸಾಹಸಗಳ ಭೌತವಾದಿಗಳ ಸಾಧನೆಗಳನ್ನೇಕೆ ಮೀರಬಾರದು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ, ಈಗ ಅದೇ ಆ ಜಾಗ ತಗೊಂಡಿದ್ದಾಯ್ತು. ಸೊ ಏನೇನ್ ಮಾಡ್ಬೇಕು ಅಂತ ಪ್ರಭುಪಾದರು ಹೇಳ್ತಾರಲ್ಲ. ಸೊ ಫಸ್ಟ್ ಫ್ಲೋರ್, ಮೊದಲನೇ ಕಟ್ಟಡವು 4 ಅಂತಸ್ತು ಎತ್ತರದ ವಿಶಾಲವಾದ ಅತಿಥಿ ಗೃಹವಾಗಿರೋ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಮೊದಲನೇ ಅಂತ ಇದು ಗೆಸ್ಟ್ ಹೌಸ್ ಇರಬೇಕು, ದೊಡ್ಡದಾಗಿ ವಿಶಾಲವಾಗಿರ್ಬೇಕು, ಗೆಸ್ಟ್ ಹೌಸ್ ಇರಬೇಕು ಅಂತ ಹೇಳ್ತಾರೆ. ಅದರ ವಿನ್ಯಾಸವು ಯಾವುದೇ ನಿರ್ದಿಷ್ಟ ವಾಸ್ತುಶಿಲ್ಪದ ರೀತಿಯಲ್ಲಿ ಅನುಸರಿಸಿರಲಿಲ್ಲ, ಆದರೆ ಬಹುಮಟ್ಟಿಗೆ ರಾಜಸ್ಥಾನದ ಮಾದರಿಯನ್ನು ಹೋಲ್ತಿತ್ತು. ರಾಜಸ್ಥಾನದಲ್ಲಿರೋ ಬಿಲ್ಡಿಂಗ್ಸ್ ಆರ್ಕಿಟೆಕ್ಚರು ಟೈಪ್ ಅಂತ ಸಿಮಿಲಾರಿಟಿ ಇತ್ತು ಇದಕ್ಕೆ, ಆ ಥರ ಅನಿಸ್ತಾ ಇತ್ತು. ಕಟ್ಟಡವು ತಿಳಿ ಕೆಂಪು ಬಣ್ಣದ್ದಾಗಿರಬೇಕು. ರಾಜಸ್ಥಾನಲ್ಲಿ ಪಿಂಕ್ ಸಿಟಿ, ಬ್ಲೂ ಸಿಟಿ ಅಂತೆಲ್ಲ ಇದೆಯಲ್ಲ, ಸೊ ಹಾಗಾಗಿ ಲೈಟ್ ಪಿಂಕ್ ಕಲರು, ಕೆಂಪು ಕಲರ್, ಲೈಟ್ ಕಲರ್ ಆ ಥರ ಇತ್ತು. ಅದರಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅನೇಕ ಕಮಾನುಗಳಿರಬೇಕು. ಹಿಂಗೆ ಕಮಾನ್ ಬರುತ್ತಲ್ಲ ಬಿಲ್ಡಿಂಗ್ಸ್ಗೆಲ್ಲ ಹೋಗ್ಬೇಕಾದ್ರೆ, ಲೋಟಸ್ ಮಹಲ್ ಕರ್ನಾಟಕದಲ್ಲಿ ಇದೆಯಲ್ಲ, ಅದರಲ್ಲೆಲ್ಲ ಹಿಂಗಿರುತ್ತಲ್ಲ, ಆ ಥರ ಇರ್ಬೇಕು, ಕಮಾನುಗಳಿರಬೇಕು ಅಂತ ಹೇಳ್ತಾರೆ. ಮತ್ತು ತಳ ಅಂತಸ್ತನ್ನು ಬಿಟ್ಟು ಉಳಿದ ಮಹಡಿಗಳಲ್ಲಿ ವಿಶಾಲವಾದ ಅಮೃತಶಿಲೆ ಮೊಗಸಾಲೆಗಳಿರಬೇಕೆಂದು ಅವರು ಬಯಸಿದರು. ಬೇಸ್ ಲೆವೆಲ್, ತಳ ಅಂತಸ್ತು ಅಂದರೆ ಫಸ್ಟ್ ಫ್ಲೋರ್, ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಕಡೆಗೂ ಅಮೃತ ಶಿಲೆ, ಮಾರ್ಬಲ್, ಅದರದ್ದು ಮೊಗಸಾಲೆಗಳು ಇರಬೇಕು ಅಂತ ಅವ್ರದ್ದು ಇಂಟೆನ್ಷನ್ ಆಗಿರುತ್ತೆ, ಇಚ್ಛೆ ಆಗಿರುತ್ತೆ. ಹಾಗೆ ಕಟ್ಟಡವು ಪೂರ್ವ ಪಶ್ಚಿಮಕ್ಕಿರಬೇಕು, ಈಸ್ಟ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಅದನ್ನ ಕರೆಕ್ಟಾಗಿ ಫೇಸ್ ಮಾಡಿ ಬಿಲ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಸೂರ್ಯನ ಬೆಳಕು ಅದರ ಉದ್ದಕ್ಕೂ ಬೀಳುತ್ತದೆ. ಯಾಕಂದ್ರೆ ಈಸ್ಟ್ ಅಲ್ಲಿ ಸೂರ್ಯ ಹುಟ್ಟುತ್ತಾನಲ್ವ, ಸೊ ಹಾಗಾಗಿ ಅದು ಕರೆಕ್ಟಾಗಿ ಬಿಸಿಲು ಬೀಳುತ್ತೆ, ಸೂರ್ಯನ ಕಿರಣ ಬೀಳುತ್ತೆ ಅಂತ ಹೇಳ್ತಾರೆ. ನೇರವಾಗಿ ಕಟ್ಟಡದ ವಿಶಾಲ ಪ್ರಾಂಗಣದ ಮೇಲೆ ಬೀಳುವುದಿಲ್ಲ, ಡೈರೆಕ್ಟಾಗಿ ಬಿಲ್ಡಿಂಗ್ ಮೇಲೆ ಬೀಳೋದಿಲ್ಲ, ಒಳಗಡೆ ಹಿಂಗೆ ರೇಸ್ ಬೀಳುತ್ತೆ ಅಂತ. ಬೇಸಿಗೆಯಲ್ಲಿ ದಕ್ಷಿಣದ ಗಾಳಿಯು ಅತಿಥಿ ಗೃಹವನ್ನು ತಂಪಾಗಿರುತ್ತದೆ. ಸೊ ಈಸ್ಟ್ ವೆಸ್ಟ್ ಫೇಸ್ ಮಾಡೋದ್ರಿಂದ ಸೌತ್ ಇಂದ ಗಾಳಿ ಬರುತ್ತಲ್ಲ, ಸೊ ಹಾಗಾಗಿ ಅವ್ರದ್ದು ಗೆಸ್ಟ್ ಹೌಸು ಕೂಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಕಟ್ಟಡದಲ್ಲಿ ವಿದ್ಯುತ್ ಪಂಖಗಳು ಅಂದ್ರೆ ಫ್ಯಾನ್, ಎಲೆಕ್ಟ್ರಿಕ್ ಫ್ಯಾನು, ದೀಪ, ಲೈಟ್ಸ್, ಆಧುನಿಕ ಸ್ನಾನಗೃಹಗಳು ಅಂದ್ರೆ ಇದು ಬಾತ್ ಶವರ್ಸ್ ಮತ್ತು ಶೌಚಗೃಹಗಳು, ಬಾತ್ರೂಮ್ಸ್ ಇರಬೇಕು. ಕೊಠಡಿಗಳು ವಿಶಾಲವಾಗಿದ್ದು ಗಾಳಿ ಬೆಳಕು ಚೆನ್ನಾಗಿ ಬರುವಂತಿದ್ದು, ಅಂದ್ರೆ ಸ್ಪೇಷಿಯಸ್ ಆಗಿರ್ಬೇಕು ರೂಮ್ಸ್ ಎಲ್ಲ, ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕು ಅಂತ ಹೇಳ್ತಾರೆ. ಪೀಠೋಪಕರಣಗಳಿಂದ ಸುಸಜ್ಜಿತವಾಗಿರಬೇಕು, ಎಲ್ಲ ಫರ್ನಿಚರು ಇರಬೇಕು ಅಂತ ಹೇಳ್ತಾರೆ. ಈ ಅತಿಥಿ ಗೃಹವನ್ನು ಆದಷ್ಟು ಬೇಗ ನಿರ್ಮಿಸಿ ಆ ಬಳಿಕ ಉಳಿದ ಕಟ್ಟಡಗಳನ್ನು ಕಟ್ಟಬೇಕೆಂದು ಪ್ರಭುಪಾದರು ಹೇಳಿದ್ರು. ಯಾಕೆ ಅತಿಥಿ ಗೃಹ ಮಾಡಿದ್ರೆ ಅಟ್ಲೀಸ್ಟ್ ಬಂದು ಉಳ್ಕೊಳ್ಳೋರಿಗೆ, ಕೆಲಸ ಮಾಡೋರಿಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಬೇರೆ ಬಿಲ್ಡಿಂಗ್ಸ್ನ ನೀವು ಮಾಡ್ತಾ ಹೋಗ್ಬೋದು ಅಂತ ಅವ್ರ ಉದ್ದೇಶ ಆಗಿರುತ್ತೆ. ಅವುಗಳನ್ನು 500 ಮಂದಿ ಭಕ್ತರ ವಾಸಕ್ಕಾಗಿ ಕಟ್ಟಡಗಳು, ಹಲವು 1000 ಮಂದಿ ಕುಳಿತುಕೊಳ್ಳಬಹುದಾದ ವಿಶಾಲ ಪ್ರಸಾದ ಮಂದಿರ, ಅಡಿಗೆ ಮನೆಗಳ ಸಮುಚ್ಚಯ ಮತ್ತು ಗೋಶಾಲೆ, ಹತ್ತಿರದ ಹುಲ್ಲುಗಾವಲಿನಲ್ಲಿ ಮೇಯಿಸಬಹುದಾದ ಹಸುಗಳಿಗೆ ಆಶ್ರಯ ಸೇರಿದ್ದವು. ಸೊ ಇದು ಫಸ್ಟ್ ಗೆಸ್ಟ್ ಹೌಸು. ನೆಕ್ಸ್ಟ್ ಅವರು ಪ್ರಸಾದ ವಿನಿಯೋಗ ಮಾಡಕ್ಕೆ ಹಾಲ್, ಸೊ ಅದು ಬೇಕು. ಸೊ ಹಾಲ್ ಪ್ರಸಾದ ಕೊಟ್ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೂ ಜಾಗ ಬೇಕಲ್ಲ, ಸೊ ಅದು ಎಲ್ಲದಕ್ಕೂ ಅನುಕೂಲ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಗೋಶಾಲೆ, ಹಸುಗಳನ್ನ ಸಾಕಿ ಇದು ಹಸುಗಳು ಉಳ್ಕೊಳ್ಳೋದಕ್ಕೆ ಒಂದು ಜಾಗ ಬೇಕು. ಆಮೇಲೆ ಅದು ಮೇಯಿಸೋದಕ್ಕೆ ಅದು ಲ್ಯಾಂಡ್, ಇದು ಫೀಲ್ಡ್ಸ್ ಎಲ್ಲ ಬೇಕಲ್ಲ, ಸೊ ಅದೆಲ್ಲ ಮಾಡಬೇಕು. ಸಾರಿ. ಕಾಲಾನುಕ್ರಮದಲ್ಲಿ ಆಸುಪಾಸಿನ ಜಮೀನನ್ನು ಸಹ ಸ್ವಾಧೀನಕ್ಕೆ ತೆಗೆದುಕೊಂಡು ಅಲ್ಲಿ ಉದ್ಯಾನಗಳನ್ನು
ಹೂ ತೋಟಗಳನ್ನು, ಮರ ಪೊದೆಗಳನ್ನು, ಕಾರಂಜಿಗಳನ್ನು, ಕಿರುದಾರಿಗಳನ್ನು ಮತ್ತು ಲತಾ ಮಂಟಪಗಳನ್ನು ನಿರ್ಮಿಸುವ ಆಸೆ ಇಸ್ಕಾನ್ಗಿತ್ತು. ಸೊ ಹೋಗ್ತಾ ಹೋಗ್ತಾ ಕಟ್ತಾ ಮಾಡ್ದಂಗೆನೆ ಗಾರ್ಡನ್ ಮಾಡಬೇಕು, ಆಮೇಲೆ ಫೌಂಟನ್ಸ್ ಮಾಡಬೇಕು, ಸ್ಮಾಲ್ ದಾರಿಗಳು ಮಾಡಬೇಕು, ಅಲ್ಲಲ್ಲೇ ಓಡಾಡೋದಕ್ಕೆ ಲತಾ ಮಂಟಪಗಳಂದ್ರೆ ಬಳ್ಳಿಗಳನ್ನ ಹಬ್ಸಿ ಎಲ್ಲ ಮಾಡಿರ್ತಾರಲ್ಲ, ಅದು ಎಲ್ಲ ಮಾಡಬೇಕು ಅಂತ ಇಸ್ಕಾನ್ದು ಇಚ್ಛೆ ಆಗಿರುತ್ತೆ. ಮುಖ್ಯ ಕಟ್ಟಡವಾದ ಮಾಯಾಪುರ ಚಂದ್ರೋದಯ ಮಂದಿರವು ಕನಿಷ್ಠ 300 ಅಡಿ ಎತ್ತರದಾಗಿದ್ದು ಅದರ ನಿರ್ಮಾಣಕ್ಕೆ ಬಹುಶಃ ಕೋಟ್ಯಂತರ ಡಾಲರ್ ಖರ್ಚಾಗಲಿತ್ತು. ಮೇನ್ ಬಿಲ್ಡಿಂಗ್ ಚಂದ್ರೋದಯ ಮಂದಿರ ಅಂತೆ, ಅದಕ್ಕೆ ಅದು 300 ಅಡಿ ಎತ್ತರ ಇರಬೇಕು, ಎತ್ತರ ಇತ್ತು. ಆದ್ಮೇಲೆ ನಿರ್ಮಾಣ ಕೋಟ್ಯಂತರ ಡಾಲರ್ ಖರ್ಚಾಗಲಿತ್ತು, ಅದ್ರ ಎಕ್ಸ್ಪೆನ್ಸು ಅಷ್ಟಿತ್ತು. ಪ್ರಭುಪಾದರ ವರ್ಣನೆಯನ್ನು ಕೇಳಿ ಶಿಲ್ಪಿಗಳೇ ಅಲ್ಲದೆ ಭಕ್ತರು ಸಹ ಮೂಕ ವಿಸ್ಮಿತರಾದ. ಇಷ್ಟೆಲ್ಲ ಡೀಟೇಲ್ಸ್ ಪ್ರಭುಪಾದರು ಕೊಟ್ಟಾಗ ಆರ್ಕಿಟೆಕ್ಟ್ಸು ಭಕ್ತರು ಎಲ್ಲ ಯಪ್ಪ ಅನ್ಕೋತಾರೆ. ಸೊ ಅವ್ರಿಗೇನು ಮಾತಾಡೋದಕ್ಕೂ ಬರೋದಿಲ್ಲ, ಇಷ್ಟೊಂದು ಇವ್ರದ್ದು ಹೀಗೆ ಪ್ಲಾನ್ ಇದೆಯಲ್ಲ ಅಂತ ಅವ್ರಿಗೆ ಒಂಥರ ಇದಾಗುತ್ತೆ. ಅದು ಅಮೆರಿಕದ ಸಂಯುಕ್ತ ಸಂಸ್ಥಾನದ ಕಾಂಗ್ರೆಸ್ ಭವನ ಅಥವಾ ಸೇಂಟ್ ಪೀಟರ್ ಅವರ ಆರಾಧನಾ ಮಂದಿರಕ್ಕಿಂತಲೂ ವೈಭವಯುತವಾಗಿರುವಂತೆ ತೋರುತ್ತಿತ್ತು. ಇಲ್ಲಿ ವಾಷಿಂಗ್ಟನ್ ಅಲ್ಲಿ ಇದೆಯಲ್ಲ ವೈಟ್ ಹೌಸು ಎಲ್ಲ ಅದು, ಆಮೇಲೆ ನ್ಯೂಯಾರ್ಕ್ ಅಲ್ಲಿ ಸೇಂಟ್ ಪೀಟರ್ಸ್ ಕೆಥೆಡ್ರಲ್ ದೊಡ್ಡ ಚರ್ಚು, ಅದಕ್ಕಿಂತ ಭಾರಿ ಗ್ರ್ಯಾಂಡ್ ಆಗಿದೆ ಅಂತ ಇರುತ್ತೆ ಅಂತ ಇವ್ ಮನಸ್ಸಲ್ಲಿ ಅನ್ಕೋತಾರೆ. ದೇವಾಲಯದ ನಡುವಿನ ಗುಮ್ಮಟವು ಬ್ರಹ್ಮಾಂಡದ 3 ಆಯಾಮಗಳ ಮಾದರಿಯನ್ನು ಒಳಗೊಂಡಿತ್ತು. ದೇವಾಲಯದ ಮಧ್ಯದಲ್ಲಿರೋ ಗುಮ್ಮಟ ಅಂದ್ರೆ ಇದು ಏನಂತಾರೆ ಡೋಮ್, ಅದು ಬ್ರಹ್ಮಾಂಡದ 3 ಆಯಾಮಗಳ ಮಾದರಿಯನ್ನು ಒಳಗೊಂಡಿತ್ತು. ಬ್ರಹ್ಮಾಂಡದಲ್ಲಿ ಈ ತಲೆ ಎತ್ತಿ ನೋಡಿದ್ರೆ ಈ ಏನಂತಾರೆ ಈ ಸ್ಪೇಸ್ದೆಲ್ಲ ನಾವು ನೋಡಿದಾಗ ಈ ಪ್ಲಾನೆಟ್ಸ್ ಎಲ್ಲ ಮೂವ್ಮೆಂಟ್ ಎಲ್ಲ ನೋಡಿದಾಗ ವಾವ್ ಅಂತೀವಲ್ಲ, ಆ ಟೈಪ್ ಪ್ಲಾನ್ ಇತ್ತು. ಅದರ ವಿನ್ಯಾಸವು ವೇದಗಳಲ್ಲಿ ವರ್ಣನೆಗಳನ್ನು ಆಧರಿಸಿ ಭೌತಿಕ ಬ್ರಹ್ಮಾಂಡವನ್ನೇ ಅಲ್ಲದೆ ಆಧ್ಯಾತ್ಮಿಕ ಲೋಕವನ್ನು ತೋರಲಿತ್ತು. ಸೊ ಅದಕ್ಕೆ ಇದೇ ಹೆಸರು ಟೈಪ್ ಏನೋ ಹೆಸರು ಕೊಟ್ಟಿದ್ದಾರೆ ಅಲ್ವಾ. ಸೊ ವೇದದಲ್ಲಿ ಏನೇನು ಹೇಗೆ ವರ್ಣನೆ ಮಾಡಿದ್ದಾರೆ ಬ್ರಹ್ಮಾಂಡನ, ಅದೇ ಟೈಪು ಅದಿರಬೇಕು, ಆಧ್ಯಾತ್ಮಿಕ ಲೋಕವನ್ನು ತೋರಲಿತ್ತು. ಸೊ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಮುಖ್ಯ ಹಜಾರವನ್ನು ಪ್ರವೇಶಿಸಿ ತಲೆ ಎತ್ತಿ ನೋಡಿದರೆ ಅಲ್ಲಿ ಶ್ರೀಮದ್ ಭಾಗವತದಲ್ಲಿ ವರ್ಣಿತವಾದ ಗ್ರಹವ್ಯೂಗಳು ಕಾಣಲಿದ್ದವು. ಸೊ ಮೇನ್ ಹಾಲ್ ಹೋದ್ರೆ, ಹಜಾರ್ ಅಂದ್ರೆ ಹಾಲ್, ಅಲ್ಲಿ ಹೋಗಿ ಮೇಲ್ ನೋಡ್ಬಿಟ್ರೆ ಎಲ್ಲ ಭಾಗವತದಲ್ಲಿ ಏನೇನು ಒಂದೊಂದು ಕ್ಯಾಂಟೋದಲ್ಲೂ ಒಂದೊಂದು ಎಕ್ಸ್ಪ್ಲೈನ್ ಮಾಡಿದಾರಲ್ಲ ಹಾಗೆ ಗ್ರಹವ್ಯೂಹಗಳು ಕಾಣಲಿದ್ದವು. ಸೊ ಎಲ್ಲ ಪ್ಲಾನೆಟ್ಸ್ ಮೂವ್ಮೆಂಟ್ ಹೇಗಿತ್ತು ಅಂತ, ಹೇಗೆ ಶ್ರೀಮದ್ ಭಾಗವತದಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಿದಾರೋ ಆ ಥರ ಕಾಣಿಸ್ಬೇಕು ಅಂತ. ನರಕದ ಗ್ರಹಗಳಿಂದ ಮೊದಲುಗೊಂಡು ಭೂಮಂಡಲವಿರುವ ನಡುವಿನ ಗ್ರಹಗಳು, ಬಳಿಕ ದೇವತೆಗಳಿರುವ ಸ್ವರ್ಗದ ಗ್ರಹಗಳು, ಅದೇ ನರಕದ ಗ್ರಹ ಅಂದ್ರೆ ಭೂಮಿಗಿಂತ ತಳಗಿರೋ ಎಲ್ಲ ನರಕದ್ದು ಅತಲ ವಿತಲ ಸುತ್ತಲ ಇದೆಯಲ್ಲ ಅದು, ಪ್ಲಸ್ ಆಮೇಲೆ ಭೌತಿಕ ಜಗತ್ತಿನ ಅತ್ಯುನ್ನತ ಗ್ರಹವಾದ ಬ್ರಹ್ಮಲೋಕ ತೋರಲಿದ್ದವು. ಬ್ರಹ್ಮಲೋಕನೇ ಹೈಯೆಸ್ಟ್ ಭೌತಿಕ ಇದರಲ್ಲಿ. ಸೊ ಅದನ್ನೆಲ್ಲ ಡಿಸ್ಪ್ಲೇ ಮಾಡೋದು ಮಾಡಬೇಕು ಅಂತ ಹೇಳ್ತಾ ಇದ್ರು. ಬ್ರಹ್ಮಲೋಕದ ಮೇಲೆ ಶಿವನ ನಿವಾಸವಾದ ಗ್ರಹ ಮತ್ತು ಅದರ ಮೇಲೆ ಆಧ್ಯಾತ್ಮಿಕ ಆಕಾಶದ ಅಥವಾ ಬ್ರಹ್ಮಜ್ಯೋತಿ. ಸೊ ಬ್ರಹ್ಮಲೋಕ ಆದ್ಮೇಲೆ ಬ್ರಹ್ಮಜ್ಯೋತಿ, ಭಗವಂತನ ಕಿರಣ. ಬ್ರಹ್ಮಜ್ಯೋತಿ ಆಧ್ಯಾತ್ಮಿಕ ಪ್ರಭೆಯೊಳಗೆ ಶಾಶ್ವತ ಮುಕ್ತರಾದ ಆತ್ಮಗಳ ನಿವಾಸವಾದ ವೈಕುಂಠ ಗ್ರಹಗಳು. ಸೊ ಬ್ರಹ್ಮಜ್ಯೋತಿ ಆದ್ಮೇಲೆ ಇದು ವೈಕುಂಠ ಗ್ರಹಗಳು. ಎಲ್ಲಕ್ಕೂ ಎತ್ತರದಲ್ಲಿ ಕೃಷ್ಣಲೋಕದ, ಅದಾದ ಮೇಲೆ ಗೋಲೋಕ ವೃಂದಾವನ, ಕೃಷ್ಣಲೋಕದ ಪರಮಗ್ರಹ. ಅಲ್ಲಿ ಭಗವಂತನು ತನ್ನ ಮೂಲ ಶಾಶ್ವತ ರೂಪದಲ್ಲಿ ತನ್ನ ಆತ್ಯಾಪ ಭಕ್ತರಿಗೆ ತನ್ನ ಲೀಲೆಗಳನ್ನು ಆನಂದಿಸುವುದು ಕಾಣಲಿತ್ತು. ಸೊ ಇಷ್ಟೆಲ್ಲ ಡಿಸ್ಕ್ರಿಪ್ಷನ್. ಅದಾದ್ಮೇಲೆ ಭಗವಂತಂದೆಲ್ಲ ಅವನು ತನ್ನ ಗ್ರಹದಲ್ಲಿ ಏನ್ ಮಾಡ್ತಿರ್ತಾನೆ ಅದನ್ನೆಲ್ಲ ಲೀಲೆಗಳನ್ನ, ಆನಂದ ಲೀಲೆಗಳನ್ನ ತೋರಿಸ್ಕೊತಾ ಇರ್ತಾನಲ್ಲ. ಸೊ ಅದೆಲ್ಲ ಕಾಣಿಸ್ಬೇಕು ಅಂತ ಹೇಳಿರ್ತಾರೆ. ಈ ದೇವಾಲಯದಲ್ಲಿ ಒಂದು ಚಿಕ್ಕ ಅರಮನೆ ಸಹ ನಿರ್ಮಾಣಗೊಳ್ಳಲಿತ್ತು. ಈ ದೇವಸ್ಥಾನದಲ್ಲಿ ಒಂದು ಸ್ಮಾಲ್ ಪ್ಯಾಲೇಸ್,
ಅದರಲ್ಲಿ ರಾಧೆ ಮತ್ತು ಕೃಷ್ಣರ ವಿಗ್ರಹಗಳು ನೆಲೆಗೊಳ್ಳಲಿದ್ದವು. ಸೊ ಆ ಪ್ಯಾಲೇಸ್ ಅಲ್ಲಿ ರಾಧಾ ಕೃಷ್ಣರ ಮೂರ್ತಿಗಳನ್ನ ಇಡಬೇಕಾಗಿತ್ತು. ರೇಷ್ಮೆ ವಸ್ತ್ರಗಳು ಮತ್ತು ರತ್ನಖಚಿತವಾದ ಬೆಳ್ಳಿ ಬಂಗಾರದ ಕಂಬಗಳು ಆ ವಿಗ್ರಹಗಳನ್ನು ಸುತ್ತುವರಿಯಲಿದ್ದವು. ಸೊ ಅಲ್ಲೇನಿರ್ಬೇಕು ಅಂದ್ರೆ ರೇಷ್ಮೆ ವಸ್ತ್ರ ಹಾಕೊಂಡಿರೋ ದೇವ್ರಿಗೆ ಉಡ್ಸಿರೋದು, ಆಮೇಲೆ ರತ್ನಖಚಿತ ಎಲ್ಲ ಆರ್ನಮೆಂಟ್ಸ್, ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಆರ್ನಮೆಂಟ್ಸ್ನೆಲ್ಲ ಹಾಕಿ ಅದರ ಒಡವೆಗಳು ಹಾಕಿ ಅದೆಲ್ಲ ಮಾಡಬೇಕು, ಕಂಬಗಳಿಗೆಲ್ಲ ಅಲಂಕಾರ ಮಾಡಬೇಕು, ವಿಗ್ರಹಗಳ ಅಲಂಕಾರ ಮಾಡಬೇಕು ಅಂತ ಹೇಳಿರ್ತಾರೆ. ಮಾಯಾಪುರದ ಚಂದ್ರೋದಯ ಮಂದಿರ ಮತ್ತು ಮಾಯಾಪುರದ ನಗರ ಇಸ್ಕಾನ್ ಜಾಗತಿಕ ಕೇಂದ್ರವಾಗಲಿತ್ತು. ಸೊ ಇದು ಮೇನ್ ಸೆಂಟರ್ ಆಗಬೇಕು ಅಂತ ಹೇಳ್ತಾರೆ. ಇಂತಹ ವೈಭವೋಪೇತವಾದ ವಾಸ್ತುಶಿಲ್ಪದ ಅದ್ಭುತವು ಜಗತ್ತಿನ ಇಂತಹ ಅಜ್ಞಾತ ಭಾಗದಲ್ಲೇಕೆ ಇಷ್ಟೊಂದು ಹೈ ಕ್ಲಾಸ್ ಆಗಿ ಒಳ್ಳೆ ಪಾಶ್ ಆಗಿರೋದು, ತುಂಬ ಚೆನ್ನಾಗಿರೋಂಥ ಈ ಬಿಲ್ಡಿಂಗು ಈ ಎಕ್ಸ್ಟ್ರೀಮ್ ರೈಟಲ್ಲಿರೋದು ಯಾಕೆ ಇಂತಹ ಅಂದರೆ ಈ ಜಾಗಕ್ಕೆ ಯಾರು ಹೋಗೋದಿಲ್ವಲ್ಲ ಜಾಸ್ತಿ ಅಂತ ಅವ್ರಿಗೆ. ಇದಕ್ಕೆ ಉತ್ತರವನ್ನು ಪ್ರಭುಪಾದರು ಹೀಗೆ ವಿವರಿಸ್ತಾರೆ: ಮಾಯಾಪುರ ವಾಸ್ತವಿಕ ಅಜ್ಞಾತವಲ್ಲ, ಇದು ಕಾಣಿಸ್ದೇ ಇರುವಂಥದ್ದು, ಅಜ್ಞಾತವಾಸ ಅಂತೀವಲ್ಲ ಪಾಂಡವರೆಲ್ಲ ಮಾಡಿದ್ದು. ಸೊ ಅಂದರೆ ಕಾಣಿಸೋದಿಲ್ಲ, ಕಾಣಿಸ್ಕೋಬಾರ್ದು ಅಂತ ಹಾಗೆ. ಸೊ ಇದು ಮಾಯಾಪುರ ಕಾಣಿಸೋದಿಲ್ವಲ್ಲ, ಯಾಕೆ ಬೇಕಲ್ಲಿ ಅಂತ ಕೇಳ್ತಾರೆ. ಆದರೆ ಪ್ರಭುಪಾದರು ಹೇಳ್ತಾರೆ ಇದು ಅಜ್ಞಾತವಲ್ಲ, ಅಂದ್ರೆ ಇದು ಕಾಣಿಸದೇ ಇರುವಂತ ಜಾಗ ಅಲ್ಲ, ಕೇವಲ ಪ್ರಾಪಂಚಿಕ ದೃಷ್ಟಿಗೆ ಇದು ಹಾಗೆ ತೋರುತ್ತಿದೆ ಅಷ್ಟೇ, ಜನಗಳಿಗೆ ಹಾಗೆ ಕಾಣಿಸ್ತಾ ಇದೆ ಅಷ್ಟೇ. ಆದ್ರೆ ಕೇಂದ್ರ ಸ್ಥಾನದಲ್ಲಿರೋದು ಪ್ರಾಪಂಚಿಕ ದೃಷ್ಟಿ ತೋರಿದ ಸಂಗತಿ ಅಂತ ಪ್ರಪಂಚಕ್ಕೆ ಆ ತರ ದೂರದಲ್ಲಿದೆ ಅಂತ ಇನ್ಫಾರ್ಮೇಶನ್ ಹಾಗೆ ಅನ್ಸುತ್ತೆ. ಆತ್ಮ ಮತ್ತು ಮರಣೋತ್ತರ ಜೀವನವು ದೂರದ ವಿಷಯವಾಗಿ ಕಾಣುತ್ತದೆ. ಸೊ ಎಲ್ಲರಿಗೂ ನಮ್ಗೆ ಆತ್ಮ ಮರಣೋತ್ತರ ಎಲ್ಲ ಪ್ರತಿಯೊಂದು ದೂರ ಅಂತ, ದೂರದ ವಿಷಯ, ನಮ್ಗೆ ಯಾಕೆ ಇವಾಗ ಬೇಕು ಅಂತ ಅನ್ಕೋತೀವಲ್ಲ, ಹಾಗೆ ಕಾಣಿಸುತ್ತೆ. ಅದೇ ದೇಹ ಮತ್ತು ತಕ್ಷಣದ ಇಂದ್ರಿಯ ತೋಷಣವು ಕೇಂದ್ರ ಸಂಗತಿಗಳೇ ಕಾಣುತ್ತವೆ. ಇಮಿಡಿಯೇಟ್ ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಅದು ನಮ್ಗೆ ತುಂಬಾ ಹತ್ತಿರದ್ದು ಅಂತ ಇಂಪಾರ್ಟೆಂಟ್ ಅಂತ ಹೇಳಿ ಆ ಥರ ಕೇಂದ್ರ ಮೇನ್ ಇದು ಇನ್ಫಾರ್ಮೇಶನ್ ಥರ ಕಾಣಿಸುತ್ತೆ. ಟೆಂಪಲ್ ಆಫ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಸ್ಥಾಪಿಸುವ ಮೂಲಕ ಶ್ರೀಲ ಪ್ರಭುಪಾದರು ಭೌತಿಕ ದೃಷ್ಟಿಯ ಜಗತ್ತಿನ ಗಮನವನ್ನು ಮತ್ತೆ ನಿಜವಾದ ಕೇಂದ್ರದೆಡೆಗೆ ನಿರ್ದೇಶಿಸಲಿದ್ದರು. ಸೊ ಈ ದೇವಸ್ಥಾನನ ಟೆಂಪಲ್ ಆಫ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್, ಮಾನವೀಯ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಕರೆಕ್ಟ್ ವರ್ಡು ಸ್ಥಾಪಿಸುವ ಮೂಲಕ ಶ್ರೀಲ ಪ್ರಭುಪಾದರು ಭೌತಿಕ ದೃಷ್ಟಿಯ ಜಗತ್ತಿನ ಗಮನವನ್ನು ಮತ್ತೆ ನಿಜವಾದ ಕೇಂದ್ರದೆಡೆಗೆ ಅಂದ್ರೆ ಜನರು ಬೇರೆದು ಏನೇನಕ್ಕೋ ಹೊರಟೋಗ್ತಾರಲ್ಲ ಅಟ್ರಾಕ್ಷನ್ನು, ಸೊ ಅದನ್ನ ಬಿಟ್ಟು ನಿಜವಾದ ಏನು ಮೇಯ್ನ್ ನಮ್ದು ಗಮನ ಇರಬೇಕು, ಆ ಸೆಂಟ್ರಲ್ ಫೋಕಸ್ ಯಾವುದಕ್ಕಿರಬೇಕು ಅದ್ರ ಕಡೆ ಅವ್ರದ್ದು ಗಮನ ಮಾಡಬೇಕು ಅಂತ ಅವ್ರದ್ದಿರುತ್ತೆ ಪ್ರಭುಪಾದರಿಗೆ. ಇಸ್ಕಾನ್ನ ಮಾಯಾಪುರ ಯೋಜನೆಯ ಸೌಂದರ್ಯವು ಪ್ರತಿ ಪ್ರಾಮಾಣಿಕ ಸಂದರ್ಶಕನಿಗೂ ಮನಮೋಹಕವಾಗಿ ತೋರಲಿದೆ. ಸೊ ಇದು ಸೌಂದರ್ಯ, ಇದರದ್ದು ಬ್ಯೂಟಿ, ಮಾಯಾಪುರದ್ದು ಇದೆಲ್ಲ ದೊಡ್ಡ ಪ್ಲ್ಯಾನು ಪ್ರಾಜೆಕ್ಟು ಎಲ್ಲರಿಗೂ ತುಂಬಾ ಆಕರ್ಷಣೀಯವಾಗಿ ಕಾಣಿಸುತ್ತೆ. ಆಧ್ಯಾತ್ಮಿಕ ಪ್ರಪಂಚವು ನಿಜಕ್ಕೂ ಇಲ್ಲಿದೆ ಎಂಬುದನ್ನು ಅವನು ಕಾಣಲಿದ್ದಾನೆ. ಆಕ್ಚುಲಿ ಆಧ್ಯಾತ್ಮಿಕ ಪ್ರಪಂಚ ಇಲ್ಲಿದೆ ಅಂತ ಅಲ್ಲಿ ಹೋದಾಗ ಅರ್ಥ ಆಗುತ್ತೆ, ಕಾಣಿಸ್ತಾ ಅವನಿಗೆ, ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಮಾಯಾಪುರದಲ್ಲಿ ವಾಸಿಸುವ ಭಕ್ತರು ಸದಾ ಹರೇ ಕೃಷ್ಣ ಕೀರ್ತನೆಯಲ್ಲಿ ಮುಳುಗಿರುವುದರಿಂದ ಹಾಗೂ ಕೃಷ್ಣ ಪ್ರಜ್ಞೆಯ ತತ್ವಜ್ಞಾನದ ಚರ್ಚೆಯಲ್ಲಿ ನಿರತರಾಗಿರುವುದರಿಂದ ಬುದ್ಧಿವಂತರಾದ ಯಾರೇ ಸಂದರ್ಶಕರಿಗೆ ಚೈತನ್ಯ ಮಹಾಪ್ರಭುಗಳ ಬೋಧನೆಗಳೇ ಅತ್ಯುನ್ನತ ಸತ್ಯವೆಂಬುದನ್ನು ಮನವರಿಕೆ ಮಾಡಿಕೊಳ್ಳಲು ಸಮರ್ಥರಾಗಲಿದ್ದಾರೆ. ಮಾಯಾಪುರದಲ್ಲಿ ಯಾರು ಭಕ್ತರಿದ್ರು ಅಲ್ಲೇ ವಾಸ ಮಾಡೋರು ಸದಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಈ ಮಹಾಮಂತ್ರ ಸಂಕೀರ್ತನೆ ಮಾಡಿ ಅದರಲ್ಲೇ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಸೊ ಅದರಿಂದ ಅವರು ತತ್ವಜ್ಞಾನದ ಚರ್ಚೆಯಲ್ಲಿ ನಿರತ, ಯಾರೇನು ಕೇಳಿದ್ರು ಆನ್ಸರ್ ಮಾಡೋದಕ್ಕೆ ಅವ್ರಿಗೆ ಅಷ್ಟು ದೇವರು ಭಗವಂತ ಇದು ಕೊಟ್ಟಿರ್ತಾನೆ, ನಾಲೆಡ್ಜ್, ಬುದ್ಧಿವಂತರಾಗಿರ್ತಾರೆ. ಆದರೆ ಯಾರೇ ಸಂದರ್ಶಕರಿಗೆ ಚೈತನ್ಯ ಮಹಾಪ್ರಭುಗಳ ಬೋಧನೆ ಇದು ಅಂತ ಹೇಳಿ ಇದೇ ಪರಮಸತ್ಯ ಅಂತ ಹೇಳಿ ಅವರು ಹೇಳೋಷ್ಟು, ಇನ್ನೊಬ್ರಿಗೆ ಹೇಳೋಷ್ಟು ಅವ್ರಿಗೆ ಕ್ವಾಲಿಫೈ ಆಗಿರ್ತಾರೆ, ಸಮರ್ಥರಾಗಿದ್ದಾರೆ ಅಂತ ಹೇಳ್ತಾರೆ. ಭಕ್ತರು ಪರಮಸತ್ಯದ ತತ್ವವನ್ನು ವಿವರಿಸುವುದರಿಂದ ಸಂದರ್ಶಕರು ಮತಧರ್ಮಗಳ ಅಂಧಾಭಿಮಾನಗಳಿಂದಾಚೆಗೆ ನಿಜವಾದ ಆಧ್ಯಾತ್ಮಿಕ ಸತ್ಯವನ್ನು ಗ್ರಹಿಸಲು ಶಕ್ತರಾಗುತ್ತಾರೆ. ನೋಡಿ, ಪರಮಸತ್ಯ ಯಾವುದು ಅಂದ್ರೆ ಕೃಷ್ಣ.
ಸೊ ಇದನ್ನ ನಾವು ಹೇಗೆ ತಿಳ್ಕೊಬೇಕಾಗತ್ತೆ ಅಂದ್ರೆ ಭಕ್ತರಿಂದ. ಸೊ ಯಾವ್ದರಿಂದ ಅಂದ್ರೆ ಹರಿನಾಮ ಸಂಕೀರ್ತನೆಯಿಂದ, ಹರೇ ಕೃಷ್ಣ ಸಂಕೀರ್ತನೆಯಿಂದ. ಸೊ ಇದನ್ನ ಒಬ್ಬ ಭಕ್ತ ಇನ್ನೊಬ್ಬನಿಗೆ ಹೇಳೋದ್ರಿಂದ ಸೊ ಪ್ರತಿಯೊಬ್ಬರೂ ಭಗವಂತನ ವೈಭವ ಪೂರ್ಣ ಸೇವೆಯಲ್ಲಿ ನಿರತರಾಗಿರ್ತಾರೆ. ಸೊ ಭಗವಂತನ ಸೇವೆಯಲ್ಲಿ ಪ್ರತಿಯೊಬ್ಬರು ನಿರತರಾಗಿರ್ತಾರೆ ಅಂತ ಹೇಳ್ತಾರೆ. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತೀವಿ ಅವಾಗ ನಮ್ಗೆ ಆನಂದ ಸಿಗುತ್ತೆ. ಎಂಥ ಆನಂದ? ದಿವ್ಯಾನಂದ. ಭಕ್ತ ದೇವೋತ್ತಮ ಪರಮ ಪುರುಷನ ಧ್ಯಾನಿಸಲು ಭಕ್ತಿಯೋಗವು ಅತ್ಯಂತ ಸರಳ. ಸೊ ಭಗವಂತನೇ ಹೇಳಿದಾನಲ್ಲ, ಇದು ಬೇರೆ ಎಲ್ಲ ಪದ್ಧತಿಗಿಂತ ಭಕ್ತಿಯೋಗ ಮಾಡಿದ್ರೆ ನೀವು ನನ್ನ ಹತ್ರ ಬರ್ತೀರಾ ಅಂತ ಹೇಳಿ. ಸೊ ಅದೇ ಸ್ಟ್ರೈಟ್ ರೋಡ್, ನೇರ ಮಾರ್ಗವೆಂದು ಪ್ರತ್ಯಕ್ಷವಾಗಿ ತೋರುತ್ತಾರೆ. ಇಸ್ಕಾನ್ನ ಮಾಯಾಪುರ ನಗರದಲ್ಲಿ ತಂಗಿದ್ದಾಗ ವ್ಯಕ್ತಿಯು ಬಹುಬೇಗ ಭಗವಂತನ ಭಕ್ತನಾಗುತ್ತಾನೆ. ಸೊ ಅದೆಲ್ಲ ಜಾಗೃತ ಸ್ಥಳಗಳೆಲ್ಲ. ಸೊ ವೃಂದಾವನ, ಮಾಯಾಪುರ ಹಾಗೆ. ಸೊ ಅಲ್ಲಿದ್ದಾಗ ಭಕ್ತ ಒಬ್ರು ನೋಡೊಬ್ರು ಸಹವಾಸದಿಂದ ಒಬ್ರು ಇನ್ಫ್ಲುಯೆನ್ಸ್ ಆಗ್ತಾರೆ ಅಂತಾರಲ್ಲ. ಸೊ ಹಾಗೆ ಪ್ರತಿಯೊಬ್ಬ ಮನುಷ್ಯನು ಬೇಗ ಭಕ್ತ ಆಗ್ತಾನೆ ಮತ್ತು ಆನಂದ ತುಂದಿಲನಾಗಿ ಕೀರ್ತನೆ ಮಾಡ್ತಾ ನರ್ತಿಸತೊಡಗುತ್ತಾರೆ. ಸೊ ಯಾವಾಗ ಭಕ್ತಿ ಜಾಸ್ತಿ ಆಗುತ್ತೋ ಅವಾಗ ಖುಷಿ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಸೊ ಆ ದಿವ್ಯಾನಂದ, ಅದರಿಂದ ಅವನು ಕೀರ್ತನೆ ಮಾಡ್ತಾ ಡ್ಯಾನ್ಸ್ ಮಾಡೋದು ಅಷ್ಟು ಅವನು ಇದಕ್ಕೆ ಹೊರಟೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರು ಭಕ್ತಿಯೋಗದ ಮೂಲಕ ಭೌತಿಕ ವಸ್ತುಗಳನ್ನು ದೇವೋತ್ತಮ ಪರಮ ಪುರುಷನ ಕೀರ್ತನೆಗೆ ಹರೇ ಕೃಷ್ಣ ಮಾತಾಜಿ. 6 ಗಂಟೆಗೆ ನಮ್ದು ಇನಿಸಿಯೇಷನ್ ಕ್ಲಾಸ್ ಇದೆ ಮಾತಾಜಿ. ಆಯ್ತು ಮೇಡಮ್, 2 ಲೈನ್ ಇದೆ ಅಷ್ಟೇ. 2 ಲೈನ್ ಇದೆ, ಮುಗಿಸ್ಬಿಡ್ತೀನಿ. ಹೀಗೆ ಪ್ರಪಂಚವನ್ನು ಆಧ್ಯಾತ್ಮಿಕರಿಸಬೇಕೆಂದು ಮಾಡಿ ತೋರಿಸುತ್ತಿದ್ದರು. ಸೊ ಹೀಗೆ ಭಕ್ತಿಯೋಗ ಮಾಡೋದ್ರಿಂದ ನಾವು ಪ್ರತಿಯೊಬ್ಬರು ಭಗವಂತ ದೇವೋತ್ತಮ ಪರಮ ಕೃಷ್ಣನ ಹತ್ರ ನಾವು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂತಹ ಆಧ್ಯಾತ್ಮಿಕ ಸಾಹಸಗಳು ಭೌತವಾದಿಗಳ ಸಾಧನೆಗಳನ್ನೇಕೆ ಮೀರಬಾರದು. ಸೊ ಭೌತಿಕ ಪ್ರಪಂಚದಲ್ಲಿ ಏನೇನೋ ಸಾಧನೆ ಮಾಡ್ತಾರಲ್ಲ, ಸೊ ಅದನ್ನ ಮೀರೋ ಸಾಧನೆ ಈ ಭಕ್ತಿಯೋಗದಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಧನ್ಯವಾದಗಳು. ವಾಂಛಾ ಕಲ್ಪತರೋಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಜೈ. ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಜೈ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇವತ್ತು ಓದಕ್ಕಾಗದೇ ಇರೋರು ಮೋಸ್ಟ್ಲಿ ನಾಳೆ ಓದ್ಕೋಬಹುದು ಅನ್ಸುತ್ತೆ. ರೀನಾ ಮಾತಾಜಿ, ನಾನೇನಾ ಇದು? ನಿಮ್ಮನ್ನೇ ಹೋಸ್ಟ್ ಮಾಡಿದ್ದಾರೆ. ಓಕೆ ಓಕೆ, ಸರಿ ಸರಿ. ಹರೇ ಕೃಷ್ಣ ಮಾತಾಜಿ.